ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನು ಅನ್ಸಾರಿ ನೋಡಿ ಸುದ್ದಿ ಉಲ್ಲರಿಪ್ಪು. ಬೆಲೆ ಪೆರ್ನಾಲ್ ಸಂದೋಲತೆ ಆಗೋಸ ನಿಬಿಮಾರೆ ತ್ಯಾಗ ಜೀವನ ಕೊಂಡಾಟ. ಕಂದಾಯ ಸಚಿವರೇ ಸವಾಲ್ಗೆ ಶಾಸಕರೇ ಜವಾಬ್. ಮಲೆರೆ ನಡುವೆ ಕಡಲ್ ನೌಕಗೆ ಓಡೋಡಿ ಬಂತು ಮುಖ್ಯಮಂತ್ರಿ. ಉಳ್ಳಾಳ್ತಕ್ಕೆ ಬಂತು ಸರ್ಕಾರತೆ ಕಾಲೇಜ್. ಮೂಪತನಕ್ಕೆ ದೆರ್ಲಕಟ್ಟೆ ಆಯಂಟುಂಡು ತಯ್ಯಾರ್. 6 ತಿಂಗಳೇ ನಾಟಕಲ್ ಅಸೆಗೊಲಿ 4 ಮಾರ್ಗ ತಯ್ಯಾರ್. ಇದು ಶಾಸಕ ಯುಟಿ ಖಾದರ್ ಫಲಕ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ರೇ 26 लाख ಮೊದಲ್ 26 ಸಂಸ್ಥೆಗಾಯ್ತು ಓದಿ. ಮಂಗಳ ಗಂಗೋತ್ರಿ ಜೆಸಿಐ ರೇ ಲೇಸ್ ಸಾಧನೆ ಹಾಕ್ರೆ ಮಕ್ಕಳೊಟ್ಟಿಗೂ ಪ್ರತ್ಯಂಕು ಆಧಾರತೆ ಕೊಸಿ. ತೈ ನಟ್ಟು ಬೆಲೆಪಾಟ್ರೆ ಕಿನಾವು ಭಗತ್ ಸಿಂಗ್ ತರಫುಲು ವೃಕ್ಷ ತೋರಣತ್ ಕಿಟ್ಟಿತು ತೊಡಕ. 300 ಗ್ರಾಮ ಪಂಚಾಯತ್ ಉಯರ್ಚತೆ ಕಿನಾವು ತಲೆಮೂಪರೆ ತಲೆಲು 100 ಕನಕರೆ ಆಲ್ಚನ. ഇസ്മായിൽ നബി അലൈഹിസ്സലാം പിന്നെ ഇബ്രാഹിം നബി അലൈഹിസ്സലാം തങ്ങളെ ത്യാഗത്തെ ഒരു ಜೀವನತೆ ತೆರಿಪಾಟದು ಒಂದು ಪೆರ್ನಾಲ್ ಐತಿಕ್ರು ಬೇಲೆ ಪೆರ್ನಾಲ್. ಇದರ ಆಗೋಸ ಕಲಿഞ്ഞ ನೇರಸರನ್ ನಡ್ನತು ಮಲೆರೆ ನಡುಲುಂ ಈ ಆಗೋಸತೆ ಏದೋರು ಎಡಂಗೇನಿಲ್ಲ ಅಂತ ನಡ್ನತು. ಮುಸ್ಲಿಮರಂಕ್ ಜಂಡು ಪೆರ್ನಾಲ್ ಉಂಡು. അതിലൊന്ന് ചെറിയ പെരുന്നാളായെങ്കിൽ എന്നെയൊന്ന് ബല പെരുന്നാളായിരുന്നു. ചെറിയ പെരുന്നാൾ ഇസ്ലാമിക് ക്യാലണ്ടറിൽ ഒലിമനെ തിങ്കളായി ഷവ്വാൽ 1-2 ಬಂದೆಂಗ್ ബല പെരുന്നാൾ അക്കേരിയുടെ തിങ്കൾ ദുൽഹജ്ജിൽ 10-2 പണ്ട്. ഈ ബല പെരുന്നാളിൽ ഞായറാഴ്ച 2 മുസ്ലിം രംഗ സന്തോല ആധാരത്തിൽ ആഘോഷിച്ചാറ്. ಕಲಿഞ്ഞ ಕೊರೆ ನಾಳು ಮಳೆ ಕಾತು ಬಂದೊಂಟೆ ಉಂಡು. ಆಯಂಗು ಬೆಲೆ ಪೆರ್ನಾಳಂಡು ಸುಬೈತೆ ಉಚ್ಚತೋಲು ಮಳೆ ನಿಂಡುಂತು. ಇಂಗನ ಎದುಲು ಎಲ್ಲರೂ ಚಂದತ್ತಲು ಪಲ್ಲಿಗೆ ಹೋಗು. ಅದರ ಪಿನ್ನೆ ಕುಟುಂಬ ಚಂಗೈಮಾರೆ ಹೊತ್ತು ಹೋಗು ಸಾಧ್ಯ ಆಯಿತು. ಅದಲ್ಲಂಟು ಕಲಿഞ്ഞ 2 ವರ್ಷ ಕೊರೋನಾ ಚೊಲ್ಲುರಿ ಇಬ್ಲೀಸ್ರೆ ಉಪ್ಪದ್ರೆ ಇನ್ನೆಂಗು ಈ ಅಂಡು ಇಬ್ಲೀಸ್ರೆ ಪೇಡಿ ದೂರ ಆಯಿತು. ಉಳ್ಳಾಲ ಬೆಲೆ ಪಲ್ಲಿಲು ನಿಸ್ಕಾರ ಪಿನ್ನೆ ಕುತುಬ ಪಲ್ಲಿರೆ ಪಿರಾಕ್ರೆ ಬೆಲೆ ಉಸ್ತಾದ್ ಅನ್ವರ್ ಅಲಿ ದಾರಿಮ್ರೆ ಮೂಪತನತು ನಡ್ನತು. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم. ಅದರ ಪಿನ್ನ ದರ್ಗಾತ್ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜಾರ್ ಮುಂಡಿತ್ತು. ಬೆಲೆ ಪೆರ್ನಾಲ್ ನಬಿ ಇಬ್ರಾಹಿಂ ಅಲೈಹಿಸ್ಸಲಾಂ ತಂಗಲೆ ತ್ಯಾಗ ಬಲಿದಾನತೆ ಇತಿಹಾಸತೆ ನೆನಪಾಕ್ರು. ಪೆರ್ನಾಲ್ ನಾಲ್ ತಂಗ ಎಲ್ಲಾರೊಟ್ಟು ಸೌಹಾರ್ದത്തിൽ പെരുമാറുന്നു. ಪೆರ್ನಾಲ್ ಆಗೋಸತ್ತೆ ಪೇರ್ಲು ಆರ್ಗು ಎಡಂಗೆರಾಕಂಡು ಎಲ್ಲಾರ್ಗು ಮಾದರಿಯಾವನುಂಟು ಅಲ್ಲಿ ತಿರಿಪಾಟಿತ್ತು. ಅಲ್ಲಾಹನ ಸತ್ಕರ್ಮದಲ್ಲಿ ಒಂದು ಕೂಡ ಆಗಿದೆ. ಹಾಗಾಗಿ ನಾನು ನನ್ನ ಮುಸಲ್ಮಾನ ಬಂಧುಗಳಲ್ಲಿ ವಿನಂತಿ ಮಾಡುವಂಥದ್ದು, ಅಲ್ಲಾಹನ ಆಜ್ಞೆಯಂತೆ ನಡೆಯುವಂಥ ಈ ಕುರ್ಬಾನಿಯನ್ನು ಇಸ್ಲಾಮಿನ ಚೌಕಟ್ಟಿನೊಳಗೆ ಯಾವುದೇ ಗೌಜಿ ಗುಲ್ಮಾಲಿಲ್ಲದೆ, ಸಾರ್ವಜನಿಕರಿಗೆ ಅಡಚಣೆ ಇಲ್ಲದೆ ತಮ್ಮ ತಮ್ಮ ಮನೆಯ ಒಳಗೆ ಮನೆಯ ಹಿಂಭಾಗದಲ್ಲಿ ಅದನ್ನು ಅನುಸರಿಸಿಕೊಂಡು ನಾವು ಮಾದರಿಯಾಗಿ ಅಲ್ಲಾಹನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿಕೊಂಡು ಈ ಒಂದು ಬಕ್ರೀದ್ ಹಬ್ಬ ನಾಡಿನ ಸುಖ ಶಾಂತಿ ಮತ್ತು ಸೌಹಾರ್ದತೆಗೆ ಕಾರಣವಾಗಲಿ, ಈ ಮೂಲಕ ನಮ್ಮ ನಾಡು ಶಾಂತಿಪ್ರಿಯ ನಾಡಾಗಲಿಕ್ಕೆ ಕಾರಣವಾಗಲಿ. ದರ್ಗಾತೆ ಕಮಿಟಿರೆ ಸದಸ್ಯ ಎ ಫಾರೂಕುಳ್ಳಾಲ್ ಲತೀಫ್ ಚೆರಮೂನು ಪಿನ್ನೆ ನೇದಕ ಮರಿನಾರ್. ಮಲೆಬರ್ ಮುತ್ತುಗು ಉಳ್ಳಾಲ್ತೆ ಕಡಲೆ ಅಬ್ಬರ ತೊಡಂಗರು. ಈ ನೇರತಲು ಸಚಿವರಂಗ ಶಾಸಕರಂಗೆಲ್ಲ ಬಂಡೆದು ಪೋಂಡಿತೆಲ್ಲ ನಡ್ನುಂಟೆ ಉಂಡು. ಈ ಕುರಿ ಕಂದಾಯ ಸಚಿವ ಪಿನ ಊಟೆ ಶಾಸಕ ಖಾದರ್ ನಡ್ಲು ಪಲ್ಕವ್ ನಡ್ನರು. ಇದರ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉಳ್ಳಾಲ್ತುಗು ಪಿನ್ನೆ ಸೋಮೇಶ್ವರ್ತು ಬಂತು. ಉಳ್ಳಾಲ ಸೋಮೇಶ್ವರ್ತಲು ಮಳೆಗಾಲ ಮಾತ್ರ ಅಲ್ಲಂಟು ಅರಗಾಲ್ತುರು ಕಡಲೆ ಸೆರೆ ಜೋರಾಯ್ತು ಕಡಲ್ ಪೆರ್ಚಿಗಟ್ಟಿಯಂಟೆ ಇಕ್ಕರು. ಕಲಿನೆ ಪೋನಂಜಿ ವರ್ಷತ್ತಲು ಕೋಟೆಪುರ, ಕೋಡಿ, ಮೊಗೈರಪಟ್ನ, ಕೈಕೋ, ಕಿಲರಿಯ ನಗರ, ಮುಕ್ಕಚ್ಚೇರಿ, ಸೋಮೇಶ್ವರ, ಉಚ್ಚಿಲ, ಬಟ್ಟಂಪಾಡಿ ಇಗಂತೆ ಜಾಗೆಯಲ್ಲಿ ಕಡಲರ್ಗಲುಲ್ಲೆ ಅದೆತ್ತರ ಮಾವ ಕಟುವಾನ ಮರ ಮಟ್ಟು ಕಡಲ್ ಸೇರಿರು. ಅಪ್ಪಪ್ಪ ಕಲ್ಲಿಟ್ಟೆಂಗು ಕಡಲೆ ಅಬ್ಬರ ತಡೆಯೋಗಾವುಲ್ಲ ಚೊಲ್ಲುರೆ ನೆಲೆಲು ಶಾಸಕ ಯುಟಿ ಖಾದರ್ ಆಲ್ಚನೆ ಹಾಕಿಟ್ಟು ಬರ್ಮ್ ರೀಫ್ ಇಡ್ರೆ ಕೋಟಿ ಕೋಟಿ ತೂಕತೆ ಯೋಜನೆ
ഉള്ളാളത്ത് കൊണ്ടുവന്നു. അങ്ങനെ കോട്ടയപ്പുറ മൊഗോര പട്ടണത്തിൽ ഈ സൊറപ്പണി നടിനെ പിന്നെ ഉച്ചില ബട്ടംപാടിയിൽ കടലിലെ അಬ್ಬര തുടങ്ങിയിട്ട് അവിടെ ആൾമറിച്ച് വന്നിട്ടുള്ളവർ. അങ്ങനെ ഇതിൽ ഊടേക്ക് ಸಚಿವ ಶಾಸಕ ಅಧಿಕಾರಿಂಗ ಬಂತು ನೋಕಿತ್ತು ಪೋಯಂಟೇ ಉಳ್ಳಾರು ಆಯಂಗೆ ಏದೋರು ಲಾಭ ಆಯಂಟಿಲ್ಲ. ಈ ಬಟ್ಟತ್ತೆ ರಾಜ್ಯ ಸರ್ಕಾರ ಕಡಲೆ ಅಬ್ಬರ ತಡೆಯೋಗಿ ಏದೋರು ಕೋಸಿಸಾಕಿಲ್ಲ ಅಂಟು ಶಾಸಕ ಖಾದರ್ ಅರ್ಥ ಮುಂಡಿಂದು. ನಿನ್ನೆಲ್ಲ ಬಂದರು. ಇವತ್ತು ನೋಡಿ, ಪೋರ್ಟ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರು, ಉಸ್ತುವಾರಿ ಮಂತ್ರಿ ನಮ್ಮ ಜಿಲ್ಲೆಯವರು, ಈ ಇಬ್ಬರು ಜಿಲ್ಲಾ ಮಟ್ಟದ ಸಚಿವರು, ರಾಜ್ಯ ಮಟ್ಟದ ಸಚಿವರು ಜನರ ನೋವನ್ನು ನೋಡಿಕೊಳ್ಳಲಿಕ್ಕೆ ಕಂದಾಯ ಸಚಿವರೊಟ್ಟಿಗೆ ಬರಬೇಕಾ? ಒಂದು ವಾರ ಕಾದು, ಅಥವಾ ಇಲ್ಲಿ ಗುಡ್ಡ ಜರಿತ ಮನೆ ಬಿದ್ದಾಗ ಕಡಲ್ ಕೊರೆತಾಗ ರಾತ್ರಿ ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ನಿಂತು ಆ ಜನರ ಜೊತೆ ನಿಲ್ಲುವಂಥ ಕೆಲಸ ಮಾಡಬೇಕಿತ್ತ? ಕಂದಾಯ ಸಚಿವ ಪೋರ್ಟ್ ಮಿನಿಸ್ಟರ್ ಅಲ್ಲಿ ಕಡಲ್ ಕೊರತೆಗೆ ಸಂಬಂಧಪಟ್ಟಾಗೆ ಕಂದಾಯ ಸಚಿವರು ಏನು ಮಾಡಲಿಕ್ಕಾಗ್ತದೆ? ಅದು ಪೋರ್ಟ್ ಮಿನಿಸ್ಟರ್ ಮಾಡಬೇಕು. ಪೋರ್ಟ್ ಮಿನಿಸ್ಟರ್ ಯಾರು? ನಮ್ಮ ಜಿಲ್ಲೆ ಅಂಗಾರರವರು. ಅದಕ್ಕೆ ಎದುರಾಯಿತು ಕಂದಾಯ ಸಚಿವ ಅಶೋಕ್ ಕಲಿಯೆ 60 ವರ್ಷത്തിൽ ಕಡಲು ಮಿಂತು ಅಬ್ಬರ ಮಿಂತು ಸರ್ಕಾರ ಮಿಂತು ಕಾಂಗ್ರೆಸ್ ಸರ್ಕಾರ ಎಂದಾಕಿತ್ತು ಅಂತ ಹೇಳ್ಕೇಟಂತು. ಅಯಲ್ಲೇ ಸವಾಲ್ಗೆ ಖಾದರ್ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಆಕೆ ಸೊರಪನಿರಿ ಚೊಂತು ಕಾಟಿತ್ತು ಸವಾಲ್ಗೆ ಜವಾಬ್ ಕೊಡ್ತುಂದು. ಅಲ್ಲ, ವಿರೋಧ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ಚುನಾವಣೆ ಬಗ್ಗೆ ಗಮನ ಇಟ್ಕೊಂಡು ಮಾತಾಡೋದಕ್ಕಿಂತ ನಮ್ಮ ಸರ್ಕಾರ, BJP ಸರ್ಕಾರ ಆಲ್ಮೋಸ್ಟ್ ಆಲ್ ಒಂದು 10 ವರ್ಷ ಇರ್ಬೋದು ರಾಜ್ಯದಲ್ಲಿ. 60 ವರ್ಷ ಇವ್ರದೇ ಸರ್ಕಾರ ಇತ್ತಲ್ಲ. ಆಗ ಕಡಲು ಇತ್ತು, ಕೊರತನೂ ಇತ್ತು, ಕಾಂಗ್ರೆಸ್ಸು ಇತ್ತು. ಇವೆಲ್ಲ ಇದ್ದಾಗೂ ಕೂಡ ಏನು ಮಾಡದೆ ಈಗ ನಮ್ಮ ಮೇಲೆ ಆಪಾದನೆ ಮಾಡೋವಂಥದ್ದು ಸರಿ ಇಲ್ಲ. ಯಾವಾಗ ತಾವಿದ್ದಾಗ ಏನು ಮಾಡಿದ್ರಿ ಅನ್ನೋದನ್ನು ಒಂದ್ಸರಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ನಾವಂತೂ ಯಾವುದೇ ರೀತಿ ರಾಜಕಾರಣ ಮಾಡಲ್ಲ. ನಾವು ನೋಡಿ ಆ ಥರ ಅಂದಿದ್ರೆ BJP ಏರಿಯಾಗೆ ಹೋಗ್ತಾ ಇದ್ರಿ. 60 ವರ್ಷದಲ್ಲಿ ಕಡಲು ಇತ್ತು, ಜನರಿತ್ತು, ಸರ್ಕಾರ ಇತ್ತು. ಈ ಕಂದಾಯ ಸಚಿವರು ಮಾತ್ರ ಇರಲಿಲ್ಲ. ಆಗ ಅವ್ರು ಏನಾಗಿದೆ ಅಂತ ಗೊತ್ತಿಲ್ಲ. ಕಡಲಿನ ತಡಿಯಲ್ಲಿ ಜೀವನ ಮಾಡುವಂಥ ಮೀನುಗಾರರು ಮತ್ತು ಜನಸಾಮಾನ್ಯ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಿ ಏನೆಲ್ಲ ಶ್ರಮ ಪಟ್ಟಿದೆ ಅಂತೇಳಿ. ಯಾಕಂತ ಹೇಳಿದರೆ ಕಡಲು ಕೊರತೆಯಲ್ಲಿ 2 ವಿಧದ ಕೆಲಸ ಇದೆ. ಒಂದು ಲಾಂಗ್ ಟರ್ಮ್ ವರ್ಕ್, ಪರ್ಮನೆಂಟ್ ವರ್ಕ್, ಇನ್ನೊಂದು ಎಮರ್ಜೆನ್ಸಿ ವರ್ಕ್. ಪ್ರಕೃತಿ ವಿಕೋಪ ಮತ್ತು ಕಡಲು ಕೊರೆತ ಯಾವಾಗ ಎಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆವಾಗ ಎಮರ್ಜೆನ್ಸಿಯಾಗಿ ಸಿದ್ದಂಥ ಸರ್ಕಾರ ತತ್ಕ್ಷಣ ಅಲ್ಲಿ ಮನೆಗಳಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ಅಲ್ಲಿ ಬಹುಶಃ ತಡೆ ಮಾಡುವಂಥ ಕೆಲಸ ಅದು ಸರ್ಕಾರದ ಜವಾಬ್ದಾರಿ. ಆ ಕೆಲಸವನ್ನು ಕಾಂಗ್ರೆಸ್ ಇವತ್ತು ಮಾಡಿದೆ. ಕಾಂಗ್ರೆಸ್ ಅಧಿಕಾರ ಇದ್ದಾಗ ಯಾವುದೇ ಇವತ್ತು ಮನೆ ಬಿದ್ದಂಥ ಪರಿಸ್ಥಿತಿಯನ್ನು ಅವಕಾಶ ಮಾಡಿ ಕೊಡಲಿಲ್ಲ. ಅಲ್ಲಿ ಹೋಗಿ ರಾತ್ರಿ ಬೆಳಿಗ್ಗೆ ಆಗುವಾಗ ನಮ್ಮ ಮಂತ್ರಿಗಳು ಇವತ್ತು ಸಂಜೆ ಬಂದರೆ ನಾಳೆ ಬೆಳಿಗ್ಗೆ, ನಿನ್ನೆ ಬಂದಿದ್ದರೆ ಇವತ್ತು ಬೆಳಿಗ್ಗೆಯಲ್ಲಿ ಪ್ರೊಟೆಕ್ಷನ್ ಕೆಲಸ ಆಗ್ತಿತ್ತು. ಇದರಲ್ಲಿ ಅದೆಲ್ಲ ಊರಿನವ್ರು ಮೀನುಗಾರರು ಇವತ್ತು ಅದನ್ನು ನೆನಪಿಸಿಕೊಳ್ತಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದೇ ಒಂದು ರಸ್ತೆ ಕಟ್ಟಾಗಲಿಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ. BJP ಸರ್ಕಾರ ಬಂದಾಗ ಇವತ್ತು ರಸ್ತೆ ಕಟ್ಟಾಗಿ ಪಕ್ಕದ ಕಾಂಪೌಂಡ್ ಒಳಗೆ ಬಿದ್ದೋಗಿದೆ. ಇದು ಕಾಂಗ್ರೆಸ್ಗೆ ಮತ್ತು BJP ಇರುವಂಥ ವ್ಯತ್ಯಾಸ ಅಂತೇಳಿ ಆ ಊರಿನ ಎಲ್ಲ ಮೀನುಗಾರರಿಗೆ ಎಲ್ಲ ಬಹಳ ಸ್ಪಷ್ಟವಾಗಿ ಇವತ್ತು ಅರ್ಥವಾಗಿದೆ. ಹೀಗಂತೆ ಸವಾಲು ಜವಾಬ್ದಾರಿ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚವ್ವಾಸ ಜಾವು ಸೋಮೇಶ್ವರ ಬಟ್ಟಬಾಡಿಗೆ ಬಂತು ಕಡಲ ಅಬ್ಬರ ನೊಕ್ಕಿತ್ತು ಮುನ್ನಲ್ತೆ 4 ಸರ್ಕಾರ ಕಡಲೆ ಅಬ್ಬರ ತಡೆಯೋಗಿ ಎಂದರೆ ಸೊರಪನಿ ಎಡ್ಕರುಂಟ ಇಲ್ಲಿ ತೆರಿಪಾಟಿರು. ಸಿ-ವೇ ಬ್ರೇಕರ್ ಅಂತ ಈ ವೇವ್ಗಳನ್ನು ಬ್ರೇಕ್ ಮಾಡೋ ಸಲುವಾಗಿ ಸಿ-ವೇ ಬ್ರೇಕರ್ ಟೆಕ್ನಾಲಜಿನ ಯೂಸ್ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ವಿ. ಅದರ ಮಧ್ಯೆ ಟೆಂಪ್ರರಿಯಾಗಿ ಜನರಿಗೆ ಓಡಾಡೋದಕ್ಕೆ ಏನು ಬೇಕು ಕಲ್ಲುಗಳನ್ನೆಲ್ಲ ಹಾಕಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಒಟ್ಟಾರೆ ಕಡಲ ಕೊರೆತದ ಬಗ್ಗೆ ಒಂದು ದೀರ್ಘಕಾಲದ ಒಂದು ಯೋಜನೆಗಳನ್ನು ನಾವು ಹಿರಿಯ ಅಧಿಕಾರಿಗಳ ಜೊತೆಗೆ ಬೆಂಗಳೂರಿನಲ್ಲಿ ಮಾತನಾಡಿ ಇದಕ್ಕೊಂದು ಕನಿಷ್ಠ ಗಟ್ಟಿಯಾದಂಥ ಒಂದು ಸೊಲ್ಯೂಷನನ್ನು ಮಾಡುವಂಥ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಮತ್ತು ಉಳ್ಳಾಲ್ತಿಗೆ ಚೊಂತು ஒரு ಸರ್ಕಾರತೆ PU ಕಾಲೇಜ್ ಇಲ್ಲ ಅಂತ ಆಯಂಗೆ ಇಪ್ಪ ದೇರ್ಲಕಟ್ಟೆಲು PU ಕಾಲೇಜ್ ತೊಡಂಗು ಎಲ್ಲ ತಯಾರು ನಡ್ನೊಂಟುಂಡು. ಇದರ ವಿಷಯದಲ್ಲಿ ಶಾಸಕ UT ಖಾದರ್ ಅಧಿಕಾರಿಗಳೇ ಪಿನ್ನೆ ವೋಟರ್ಗಳು ಗೆಂದಿಯಂಗಲೆ ಸಭೆ ನಡಪಟ್ಟಿರು. ಮುಡಿಪು ಪಿನ್ನೆ ಮುಂಟೆ ಬದಲು ಪಂಡ್ರೆ ಪಿನ್ನೆ PU ಕಾಲೇಜ್ ಇಂತು ಆಯಂಗು ಪಾವೂರು ಹರೇಕಳ ಕೋಣಾಜೆ ಪಜೀರ್ ಗ್ರಾಮತ್ತಂಕು ಜಂಡು ಬಸ್ಸಲು ಪೋನಾಯಿಂತು. അങ്ങനെ ഇതിൽ ഈ ഗ്രാമത്തങ്ക് സർക്കാരത്തെ കോളേജ് ബെന്നെങ്ക് മൈക്കാലത്തേക്കേ പോനിന്ത് കോണാജെ ദേർലകട്ടെ തൊക്കോട്ടു കോളേജിൽ നിന്നെങ്ക് അത് സർക്കാരത്തേത് അല്ലാത്തതിൽ ഫീസ് കെട്ടോഗു ആവത്തങ്ങ മക്ക 10ನೇ ക്ലാസ്സിലെ പഠിപ്പ് നിപ്പാട്ടിണ്ടിన్నారు. അങ്ങനെ ഇതിൽ കോണാജെ ദേർലകട്ടെ അല്ലെങ്കിൽ തൊക്കോട്ടുಲು ಸರ್ಕಾರತೆ ಕಾಲೇಜ್ ಅವನು ಚೊಲ್ಲುರೆದು ಎಲ್ಲರಿಗೆ ಕಿನವಾಯ್ತಿಂತು.
ಪಿರಾಕುಲು ಕಾಲೇಜ್ಗೆ ಬೆನ್ಮಾಯ್ತು ಕೋಣಜಲ್ಲಿ ಜಾಗೆ ಬೆಚ್ಚಿನಾರು ஒரு மொத்தத்தில் நியூ படுப்புలు ಕಾಲೇಜ್ ಅವನುಂಟು ಹರೇಕಳ ಹಜಬಗ ಕೇಟುಂಟೆ ಇಂತು ಉಡೆ ಕಾಲೇಜ್ ಆಯಂಗ್ ಅದು ಹರೇಕಳ ಪಿನ್ನ ಅಮ್ಲಮೋಗರು ಗ್ರಾಮತ್ತೆ ಗುಟ್ಟೆಂಗ್ ಬೇರೆ ಗ್ರಾಮತ್ತಂಕ್ ಜಂಡು ಬಸ್ಸಲ್ಲಿ ಪೋ ನಿಂತು ಶಾಸಕ ಕಾದಿರ ಕೋಸಿಸಿದ ಕಾರಣತ್ತು ಇಪ್ಪ ದೇರ್ಲಕಟ್ಟೆ ಕಾಲೇಜ್ ಬಂದ ಅದೆತ್ತರಮ ವರ್ಷತ್ತೆ ಪಿನ್ನೆ ಸರ್ಕಾರ ರಾಜ್ಯದ 3 ಕಾಲೇಜ್ ತೊಡಗೋಗು ಆಲ್ಚನಾಕಿಯದಲ್ಲಿ ಒಂದು ದೇರ್ಲಕಟ್ಟೆಲಾಯಿರು ಇದು ಉಳ್ಳಾಲದಲ್ಲಿ ಸುರೂತೆ ಕಾಲೇಜ್ ಆಯಂಗ್ ತಾಲೂಕುಲು ಮೂನಾಮತ್ತೆದಾಯಿರು ಇದೇ ವರ್ಷ ಕಾಲೇಜ್ ದೇರ್ಲಗಟ್ಟೆರೆ ನೇತಾಜಿ ಸ್ಕೂಲ್ ತೊಡಗನೂ ಚೊಲ್ಲೋರೆದು ಶಾಸಕ ಕಾದರೆ ಬಿಯಾರ ಆ ನೆಲೆಯಲ್ಲಿ ಅಧಿಕಾರಿಂಗ ಓಟುಲ್ ಗೆನ್ನಿಯಂಗ ಸ್ಕೂಲ್ಲೆ ಕಮಿಟಿ ನೇದಾಕಮಾರೆ ಸಭೆ ಶಾಸಕರೇ ಮೂಪತನ ತಿನ್ನಡ್ನತ್ತು ಕಾಲೇಜ್ ಕಟ್ಟುವನತ್ತು 5 ಲಕ್ಷ ಮೊದಲು ಬೆಚ್ಚಿರ ಅದಲ್ಲಂಟು ನಿಟ್ಟೆ ಸಂಸ್ಥೆ CSR ಮೊದಲು 10 ಲಕ್ಷ ರೂಪಾಯಿ ತಂದ್ರಾರು ಮುನ್ನಲ್ತೆ 4 ಬೇರೆ ಬೇರೆ ಸಂಸ್ಥೆ ಸಹಾಯಕರ ನೇತಾಜಿ ಸ್ಕೂಲು 100 ಪಿಡ್ಚಿದ್ದು 10 ತೋಲು 1000 ಮಕ್ಕ ಇನ್ನೆದಲು ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ರೇ ಅಡಿಲ್ ಬಂಡು ಕಾಲೇಜ್ ತೊಡಂಗು ಹೈಸ್ಕೂಲ್ ಪಿನ ಪ್ರೈಮರಿ ಸ್ಕೂಲ್ ಕಮಿಟಿ ರಂಗ ವ್ಯವಸ್ಥೆ ಆಗಿ ತನ್ನಾರನ್ನು ತೆರಿಬಾಟಿದ್ದು ಪದವಿ ಪೂರ್ವ ಕಾಲೇಜ್ ದೇರ್ಲಕಟ್ಟೆಯಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ತಯಾರಿ ನಾವು ಇವತ್ತು ನಡೆಸಿದ್ದೇವೆ. ಸರ್ಕಾರ ಈಗಾಗಲೇ ಒಂದು ಆದೇಶ ಮಾಡಿ ನಮಗೆ ಇವತ್ತು ಇಲ್ಲಿ ಕಳಿಸಿದೆ. ಅದರಲ್ಲಿ ಬಹುಶಃ ನಾವಿಲ್ಲಿ ಈ ಒಂದು ಸಂಸ್ಥೆಯಲ್ಲಿ 1ನೇ ಕ್ಲಾಸಿಂದ ಹಿಡಿದು 10th ಸುಮಾರು 1000 ಮಕ್ಕಳು ಇಲ್ಲಿ ಇವತ್ತು ಇದ್ದಾರೆ. ಅದರ ಜೊತೆಯಲ್ಲಿ PU ಕಾಲೇಜ್ ಮಾಡಿದ್ದೆ, ಅದು KPSC ವ್ಯಾಪ್ತಿಗೆ ಬರ್ತದೆ ಅಂತೇಳಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದು. ಇದಕ್ಕೆ ಬೇಕಾಗುವಂಥ ತುರ್ತಾದ ಆ ಒಂದು ಕೆಲವೊಂದು ನಮಗೆ ಮೂಲಭೂತ ಸೌಕರ್ಯವನ್ನು ಈಗಾಗಲೇ ಈ ನಮ್ಮ ಹೈಸ್ಕೂಲ್ ಕಮಿಟಿ ಮತ್ತು ಪ್ರೈಮರಿ ಕಮಿಟಿಯವರು ನಮಗೆ ಒದಗಿಸಿ ಇವತ್ತು ಕೊಟ್ಟಿರ್ತಾರೆ. ಮತ್ತು ನಮಗೆ ನಿಟ್ಟೆ ಸಂಸ್ಥೆಯವರು ಕೂಡ ಇಲ್ಲಿ ಬಂದು ಕೆಲವು ಮೂಲಭೂತ ಸೌಕರ್ಯದ ಸುಮಾರು 10 ಲಕ್ಷ ರೂಪಾಯಿಯ ಕಟ್ಟಡಗಳನ್ನು ಕೂಡ ಇವತ್ತು ನಮಗೆ ಅದನ್ನು ಸರಿಪಡಿಸಿ ಇವತ್ತು ಮೂಲಭೂತ ಸೌಕರ್ಯ ಒದಗಿಸಿ ಇವತ್ತು ಸಹಕಾರ ಕೊಟ್ಟಿರ್ತಾರೆ. ಇವತ್ತು ತೀರ್ಮಾನ ಮಾಡಿದಂತೆ ಮೀಟಿಂಗ್ನಲ್ಲಿ ಬಹುಶಃ ಮುಂದಿನ ವಾರದಿಂದ ನಾವಿಲ್ಲಿ ಕ್ಲಾಸ್ ರೂಮನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಕೂಡ ನಮ್ಮ ಪ್ರಯತ್ನ ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ದೇರ್ಲಕಟ್ಟೆ ಗ್ರಾಮ ಅಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಈ ಊರಿನ ಹಿರಿಯ ಗಣ್ಯರು ಇವತ್ತು ಶಿಕ್ಷಣ ಇಲಾಖೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಇಲ್ಲಿಗೆ ಬಂದಂಥ ಆ ಒಂದು ಕಾಲೇಜನ್ನು ಸಮರ್ಪಕವಾಗಿ ಪ್ರಾರಂಭ ಮಾಡಿ ಇಲ್ಲಿಯ ವಿದ್ಯಾರ್ಥಿಗಳ ಪ್ರಯೋಜನ ರೀತಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕೈಗೊಂಡ ಸಂದರ್ಭದಲ್ಲಿ ಇವತ್ತು ನಾವು ಮೀಟಿಂಗನ್ನು ಮಾಡಿ ಎಲ್ಲ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ಸರ್ಕಾರದ ಒಂದು ನಮಗೆ ಕೋಡ್ ಬರಲಿಕ್ಕೆ ಇವತ್ತು ಅಗತ್ಯ ಇದೆ. ಕೋಡ್ ಬಂದ ತಕ್ಷಣ ಅದನ್ನು ನಾವು ಕೂಡ ಇಲ್ಲ ಅಡ್ಮಿಷನ್ ಕೂಡ ಇವತ್ತು ಪ್ರಾರಂಭ ಮಾಡ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ನೇರದಲ್ಲಿ PU ಕಾಲೇಜ್ ನಿರ್ದೇಶಕ ಜಯಣ್ಣ, ಸ್ಕೂಲ್ ಬೆಲೆ ಟೀಚರ್ ನಯನ ಕುಮಾರಿ, ಬೆಲ್ಮ ಗ್ರಾಮ ಪಂಚಾಯತ್ ತಲೆಮುಪ್ಪ BM ಅಬ್ದುಲ್ ಸತ್ತಾರ್, ಜನಾಮತೆ ತಲೆಮುಪ್ಪ ರಮ್ಲತ್, ಸದಸ್ಯರ ಇಬ್ರಾಹಿಂ ಬದ್ಯಾರ್, ಸತ್ತಾರ್ ರೆಂಜಾಡಿ, ಹನೀಫ್, ಪಿರಾಕ್ರ ಸದಸ್ಯ ಕಬೀರ್, ನೇದಕಮರ ನಾರಾಯಣ ಶೆಟ್ಟಿ, ರವಿರಾಜ್ ಶೆಟ್ಟಿ, ಹೈಸ್ಕೂಲ್ ಕಮಿಟಿಯ ತಲೆಮುಪ್ಪ ಇಸ್ಮಾಯಿಲ್, ಪ್ರೈಮರಿ ಸ್ಕೂಲ್ ತಲೆಮುಪ್ಪ ಹನೀಫ್, ಮೈಕಾಲ ಕ್ಷೇತ್ರ ಇಂಟಕ್ ಪೆನಿಗಲ ಘಟಕದ ತಲೆಮುಪ್ಪ ಕಲಾವತಿ, ಕೋಟೆಗಾರ್ ಪಟ್ಟಣ ಪಂಚಾಯತ್ ಪಿರಾಕ್ರ ಸದಸ್ಯ ಪುಷ್ಟಿ ಮೊಹಮ್ಮದ್, ಅಶ್ರಫ್ ರೆಂಜಾಡಿ, ಹೈಸ್ಕೂಲ್ ರೇ ಪಿರಾಕ್ರ ಮಕ್ಕಳ ಸಂಗತ್ತೆ ತಲೆಮುಪ್ಪ ಶಿಹಾಬುದ್ದೀನ್ ಡಿ ಇಂಗ ಸಭೆಲಿನಾರ್. ತೊಕ್ಕೋಟುರೆ ನಾಟೆಗಲ್ತೋಲು 4 ಮಾರ್ಗತೆ ಸ್ವರಪನಿ ನಡ್ನೊಂಟೆ ಉಂಡು, ಕೊರೆಮೊತ್ತಲು ಸ್ವರಪನಿ ತೀನೆಂಗು ಕೊರೆಮೊತ್ತಲು ಇಪ್ಪು ನಡ್ನೊಂಟೆ ಉಂಡು. ಇದ್ರೆ ನಡುಲೆ ನಾಟಕಲ್ಲೇ ಹಸೆಗಳು ತೋಲು 4 ಮಾರ್ಗತೆ ಸ್ವರಪನಿ ತೊಡಕ ಕಿಟ್ಟಿರು. ತೊಕ್ಕೊಟ್ಟುರೆ ನಾಟಕಲ್ ತೋಲು 4 ಮಾರ್ಗತೆ ಸ್ವರಪನಿ ತೀನೊಂಟು ಬಂದರು. ಇಪ್ಪ ನಾಟಕಲ್ಲೇ ಹಸೆಗಳು ತೋಲ್ತೆ ಸ್ವರಪನಿಗೆ ತೊಡಕ ಕೊಡ್ತಾರ. ಈ ಸ್ವರಪನಿ 6 ತಿಂಗಳು ತೀರುಂಟು ಶಾಸಕ UT ಖಾದರ್ ತೆರಿಪಾಟಿದ್ದು. ನಾಟಕಲ್ ಜಂಕ್ಷನ್ ರೇ ಅಸೈಗೋಳಿ ತೋಲು 4 ಮಾರ್ಗತೆ ಸ್ವರಪನಿಕ್ ಅಸೈಗೋಳಿ ಜಂಕ್ಷನ್ ತೊಡಕ ಕೊಟ್ಟುದು ಅಯಲ್ಮುಂಡಿತ್ತು. ಅಸೈಗೋಳಿ ಪಿನ್ನ ನಾಟಕಲ್ ಮಾದಾರಿ ಜಂಕ್ಷನ್ ಇಟ್ಟು ಮಾರಗೊಂಡು ಈ ಮಾರ್ಗத்துக்கு ಕೇಂದ್ರ ಸರ್ಕಾರത്തെ ನಯ ಪೈಸ ಬಂತಿಲ್ಲ. അങ്ങനെ ഇതില് ರಾಜ್ಯ ಸರ್ಕಾರത്തെ ಮೊದಲು ಸ್ವರಪನಿ ನಡ್ನರು. ಇಂಗನ ഇതിൽ ಆನ್ಮಾರ್ಗ ಟೋಲ್ ಗೇಟ್ ಬಂಡು ಚೊಲ್ಲುರೆ ಏದೋರು ಪೇಡಿಲ್ಲ ಅಂತ ಶಾಸಕ ಖಾದರ್ ಚಂತು. ನಮ್ಮ ಈ ರಸ್ತೆ ಬಹುಶಃ ಇವತ್ತು ತೊಕ್ಕೋಟಿಂದ ಹಿಡಿದು ನಾವು ದೇರ್ಲಕಟ್ಟೆ ನಮ್ಮ ನಾಟಕಲ್ನವರೆಗೆ ಒಂದು ಹಂತದಲ್ಲಿ ನಾವು ಇವತ್ತು ಅಭಿವೃದ್ಧಿ ಮಾಡಿಕೊಂಡು ಇವತ್ತು ಬಂದಿದ್ದೇವೆ. ನಾಟಕಲ್ನ ಹಿಡಿದು ಅಸೈಗೋಳಿ ಜಂಕ್ಷನ್ವರೆಗೆ 10 ಕೋಟಿ ರೂಪಾಯಿ ಯೋಜನೆಯಲ್ಲಿ ನಾವು ಇವತ್ತು ಶಂಕುಸ್ಥಾಪನೆ ಮಾಡ್ತಾ ನಾವು ಇವತ್ತು ಇದ್ದೇವೆ. ಅದರ ಮುಂದಿನ ಹಂತ ಅಸೈಗೋಳಿ ಜಂಕ್ಷನ್ನಿಂದ ನೇರವಾಗಿ ಕಮಲಪದ ಇನ್ಫೋಸಿಸ್ನಲ್ಲಿ ಎಲ್ಲಿ ಇವತ್ತು ನಮ್ಮ ಕೆಲಸ ಮುಡಿಪಿಂದ ಪ್ರಾರಂಭಕೊಂಡು ಆಗಿದೆ ಅಲ್ಲಿಗೆ ಅದನ್ನು ಮುಟ್ಟಿಸುವಂಥ ಯೋಜನೆಗೆ ಈಗಾಗಲೇ 20 ಕೋಟಿ ರೂಪಾಯಿಗೆ ತಮ್ಮ
ಪ್ರಸ್ತಾವನೆ ಮತ್ತು ಇವತ್ತು ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಆದ್ಯತೆ ಮೇಲೆಗೆ ನಾವು ಕೈಗೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಒಂದು ಹಂತ ತೊಕ್ಕೋಡು ಜಂಕ್ಷನಿಂದ ಹಿಡಿದು ನಮ್ಮ ಚಂಬುಗುಡ್ಡೆ ತನಕ 12 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದುಕೊಂಡು ಅದು ಕೂಡ ಏಪ್ರಿಲ್ ಬಂದರೆ ಈ ಸಂಪೂರ್ಣವಾದ ಈ ರಸ್ತೆ ಚತುಷ್ಪಥ ರಸ್ತೆಯಾಗಿ ಆಗ್ತದೆ. ನನಗೆ ಅತ್ಯಂತ ಸಂತೋಷ ಏನಂತೇಳಿದರೆ ಲೋಕೋಪಯೋಗಿ ಮುಖಾಂತರ ಇಷ್ಟುದ್ದ ರಸ್ತೆ ಯಾವುದೇ ಟಾಲ್ ಇಲ್ಲದೆ ಇವತ್ತು ನಿರ್ವಹಣೆ ಆಗುವಂಥ ಒಂದು ಮಾದರಿ ರಸ್ತೆ ಇವತ್ತು ಖಂಡಿತವೂ ಆಗ್ತದೆ. ಇದೆಲ್ಲವೂ ಕೂಡ ನಮ್ಮ ರಾಜ್ಯದಿಂದಲೇ ಇದು ಭರಿಸಿದಂಥ ಒಂದು ಯೋಜನೆ ಅಲ್ಲದೆ ಕೇಂದ್ರ ಒಂದು ನ್ಯಾಯ ಪೈಸೆ ಕೂಡ ನಾವು ಕೇಳುವಿಲ್ಲ, ಅವರು ಕೊಡಲು ಕೂಡ ಇಲ್ಲ. ಕೇಳಿದರೆ ನಮಗೆ ಭಯ ಏನಂತ ಹೇಳಿದರೆ ನೇರವಾಗಿ ಪ್ರೈವೇಟ್ನವ್ರಿಗೆ ಕೊಟ್ಟು ಇಲ್ಲಿ ಟಾಲ್ ಮುಖಾಂತರ ಮಾಡಿ ಮತ್ತು ಜನರನ್ನು ಲೂಟಿ ಮಾಡುವಂಥ ಕೆಲಸ ಇವತ್ತು ಆಗ್ತದೆ. ಟಾಲ್ ನಮ್ಮ ಈ ರಸ್ತೆಯಲ್ಲಿ ಬರಬಾರ್ದು ಎಂಬ ಉದ್ದೇಶದಿಂದಲೇ ನಾವು ಹಂತ ಹಂತವಾಗಿ ಆದರೂ ಕೂಡ ಬೇರೆಲ್ಲ ಯೋಜನೆ ಬಿಟ್ಟು ಇದಕ್ಕೆ ನಾವು ಇವತ್ತು ಹೆಚ್ಚಿನ ಒತ್ತು ಕೊಡೋ ಮೂಲಕ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಈ ಒಂದು ಕೆಲಸ ಆಗುವ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ಜಂಕ್ಷನ್ಲಿರೋ ಅಂಗಡಿ ಮಾಲೀಕರು ಇನ್ನು ಎಲ್ಲ ಜನಸಾಮಾನ್ಯರು ಎಲ್ಲರಿಗೂ ನಮಗೆ ಒಂದು ಸಹಕಾರ ಕೊಡಬೇಕು. ಈ ರಸ್ತೆ ಜೊತೆ ತ್ರಿಬಲಪದ ಜಂಕ್ಷನ್ ಮತ್ತು ಅಸೈಗೋಳಿ ಜಂಕ್ಷನ್ ಕೂಡ ಇವತ್ತಲ್ಲಿ ಒಂದು ಅಭಿವೃದ್ಧಿಯಾಗಿ ಮಾದರಿಯಾಗುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಿಕೊಂಡು ಈ ನೇರದಲ್ಲಿ ಕೋಣಾಜೆ ಗ್ರಾಮ ಪಂಚಾಯತ್ ತಲೆಮುಪ್ಪ ಚಂಚಲಾಕ್ಷಿ, ಜನ್ನಾಮತೆ ತಲೆಮುಪ್ಪ ರಾಮಕೃಷ್ಣ ಪಟ್ಟೋರಿ, ಕೋಣಾಜೆ ವಲಯ ಕಾಂಗ್ರೆಸ್ ತಲೆಮುಪ್ಪ ದೇವಣ್ಣ ಶೆಟ್ಟಿ, ಕೋಣಾಜೆ ಉಳ್ಳಾಲ್ತಿ ದೇವಸ್ಥಾನದ ತಲೆಮುಪ್ಪ ಪ್ರಸಾದ್ ರೈ ಕಲ್ಲಿಮಾರ್, ಮೂಡಾತ್ರೆ ಪಿರಾಕ್ರೆ ತಲೆಮೂಪ ಇಬ್ರಾಹಿಂ ಕೋಡಿಜಾಲ್, ಕೋಣಾಜೆ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮೂಪ ಶೌಕತ್ ಅಲಿ, ಅಚ್ಯುತ ಗಟ್ಟಿ, ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮೂಪ ಮೊಹಮ್ಮದ್ ಮೋನು ಮಲಾರ್, ಪಿರಾಕ್ರೆ ಸದಸ್ಯ ಅಬ್ದುಲ್ ಜಬ್ಬಾಲ್ ಬೋಲಿಯಾಲ್, ನೇದಕಮಾರೆ ಟಿ.ಎಸ್. ಅಬ್ದುಲ್ಲಾ, ಎ.ಕೆ. ರಹಮಾನ್ ಕೋಡಿಜಾಲ್, ಪದ್ಮಾವತಿ ಪೂಜಾರಿ, ಅಬ್ದುಲ್ ರೆಹಮಾನ್ ಕೋಡಿಜಾಲ್, ಮೆಗಾ ಸಲೀಂ, ಟಿ.ಎಸ್. ಅಬೂಬಕ್ಕರ್, ಜಕರಿಯಾ ಮಲಾರ್, പിന്നെ ರವಿರಾಜ್ ಶೆಟ್ಟಿ ಇಂಗೈನಾರ್, ನಜರ್ ಸಾಬ್ ಪಟ್ಟೋರಿ ಬಿರ್ನರ್ಗ್ ಮರ್ಹಾಬ ಚೊಂತು. ಈ ಒಂದು ಪ್ರದೇಶದ ರಸ್ತೆಯು ಚತುಷ್ಪಥ ರಸ್ತೆ ಆಗಬೇಕು ಅಂತ ಈ ಹಿಂದೆ ನಮ್ಮ ಊರಿನವರು ಎಲ್ಲ ಸೇರಿ ನಮ್ಮ ಶಾಸಕರನ್ನು ಮನವಿ ಮಾಡಿಕೊಂಡಾಗ ನಮಗೆ ಸುಸಜ್ಜಿತವಾದಂಥ ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಿ ಕೊಡಬೇಕಂತ ಕೇಳಿಕೊಂಡಾಗ ಅವರು ಆವಾಗ ಭರವಸೆಯನ್ನು ಕೊಟ್ಟಿದ್ದರು. ಏನು ಅವರು ಭರವಸೆಯನ್ನು ಕೊಟ್ಟಿದ್ದಾರಾ ಅದನ್ನು ಇವತ್ತು ನುಡಿದಂಥ ನಡೆಯುವಂಥ ಒಬ್ಬ ಧೀಮಂತ ನಾಯಕ ಮತ್ತು ಶಾಸಕರಿದ್ದರೆ ಅದು ಯು.ಟಿ. ಖಾದರ್ ಸರ್ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಯಾವುದೇ ಒಂದು ಭರವಸೆಯನ್ನು ಕೊಟ್ಟರೆ ಅದನ್ನು ಶೀಘ್ರದಲ್ಲಿ ನೆರವೇರಿಸಿಕೊಡುವಂಥದ್ದು ಅವರ ಮುಖ್ಯ ಉದ್ದೇಶ ಆಗಿರ್ತದೆ. ಆದ್ದರಿಂದ ಈ ಕ್ಷೇತ್ರದ ಶಾಸಕರಾಗಿ ಅವರನ್ನು ಪಡೆದಕ್ಕೆ ನಾವೆಲ್ಲರೂ ಧನ್ಯರಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅಧಿಕಾರ ಚೊಲ್ಲಿದ ಶಾಶ್ವತ ಅಲ್ಲ, ಅಧಿಕಾರ ಕೊರೆನಾಲಿಂದೆಂಗು ಔಡೆ ಹಾಕ್ರೆ ನಲ್ಲ ಸೊರಪನಿ ಆಲ್ಮರೆ ಮನ್ಸಲೋಲಿರು ಅಂಗನೆ ತಿಕ್ಕಮತ್ತು ಕಲಿಗೆ 1.5 ವರ್ಷ ಮಾತ್ರ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದ್ರೆ ತಲೆಮೂಪು ಆಯ್ತಿಂತು ನಂಗೆ ಸಂತೋಷ್ ಕುಮಾರ್ ರೈ ಬೋಲಿಯಾರು ಅಂಗನೆ ತಿಕ್ಕಮೈ ಜಂಡು ಬಟ್ಟ ಈ ಸಂಸ್ಥೆಲು ಲಾಭത്തിൽ വന്നേ പൈസത്തെ ഉർത്തെ സ്കൂളു പിന്നെ ಸಂಸ್ಥೆ ಕೊಡ್ತರು അങ്ങനത്തെ ಜಂಡಾ ಮತ್ತೆ ಲೇಸ್ ಬೋಲಿಯಾರ್ಲು ನಡ್ನುತ್ತು. ಸಂತೋಷ್ ಕುಮಾರ್ ರೈ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೇ ತಲೆಮೂಪಾಯ പിന്നെ ಸಂಸ್ಥೆಯ ಲಾಭത്തെ ಮೊದಲು ನಂಗೆ ಕ್ಷೇತ್ರಕ್ಕೆ ಬರಂಗು തുടങ്ങിರು. ಕಲಿഞ്ഞ ವರ್ಷ ಮಾರ್ಚಿಲ್ ನಡ್ನೆ ಲೇಸಲು ಮೈಕಾಲ ಕ್ಷೇತ್ರത്തെ ಬೇರೆ ಬೇರೆ ಸ್ಕೂಲ್ പിന്നെ ಸಂಸ್ಥೆಗೆ 25 ಲಾಖ ಓದಿಯಾಕ್ರೆ ಲೇಸ್ ನಡ್ನುತ್ತು. അതേപോലെ ಕಲಿഞ്ഞ ವರ್ಷ ಲಾಭത്തെ ಮೊದಲು ಈ ವರ್ಷ 26 ಲಾಖ 24 ಸ್ಕೂಲ್ പിന്നെ ಜಂಡು ಸೇವಾ ಸಂಸ್ಥೆಗೆ ಓದಿಯಾಕ್ರೆ ಲೇಸ್ ಬೋಲಿಯಾರ್ ಅಮರ್ದೀಪ ಹಾಲ್ ನಡ್ನುತ್ತು. ಈ ಲೇಸರೆ ತಲೆಮೂಪ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್ ಮುಂಡಿತ್ತು. ಅಧಿಕಾರ ಕೆಟ್ಟೆ പിന്നെ നല്ല ಸೊರಪನಿ ಹಾಕೋನು ಚೊಲ್ಲುರೆ ಮನಸ್ಸಿನೆಂಗೆ ಪಡ್ಚವನೇ ಅವ್ರು ತೆರುಕಾಟ್ರ ಚೊಲ್ಲುರದಕ್ಕೆ ದೂರತ್ತುಳ್ಳ ಸಂಸ್ಥೆಯ ಲಾಭത്തെ ಮೊದಲು ನಂಗಲ್ ರಾಯತ್ತೆ ಸ್ಕೂಲ್ಗೂ ಬಂದೇದೇ ஒரு ಸಾಕ್ಷಿ. ನಂಗಲೆ ರಾಯತ್ತೆ ಸ್ಕೂಲು ಅವಡೆ ಕೆಟ್ಟಿಯೇ படிப்பு ನಂಗಲೆ ಉಯರ್ಚத்துக்கு படியாயிரு ಅಂಗನಿಕ ಮುತ್ತು ನಂಗೆ ಪರಿಚಯ ಸ್ಕೂಲ್ 70ಗೂ ಮರಕೋಗ್ತೀರಾ ಅಂಗಂತೆ ನಲ್ಲ ಮನಸ್ಸು ಸಂತೋಷ್ ಕುಮಾರ್ ರೈ ಗುಂಡು ಉಂಟು ಖುಷಿಪಟ್ಟದ್ದು. ಎಲ್ಲವೂ ಸೇರಿ ಬಂದಾಗ ಆಗ್ತದೆ ಹೇಳುವುದಕ್ಕೆ ಕಾಲ ಕೂಡಿ ಬರಬೇಕು ಅಂತ ಹೇಳುವಂತಹ ಮಾತು ಬಂದಿದೆ. ಒಳ್ಳೆಯ ಮನಸ್ಸುಗಳು ಇದ್ದರೆ ಒಳ್ಳೆಯದು ಮಾಡಬೇಕು ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಇದ್ದರೆ ಸಹಜವಾಗಿ ದೇವರೇ ಒಂದಲ್ಲ ಒಂದು ರೀತಿಯಲ್ಲಿ ಆ ಸಂಬಂಧಗಳನ್ನು ಅಥವಾ ವ್ಯವಸ್ಥೆಗಳನ್ನು ಮಾಡ್ತಾರಂತೆ. ಸಂತೋಷರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಆ ಸಂಸ್ಥೆಯ ಪರಿಸ್ಥಿತಿ ಹೇಗಿತ್ತು ಮತ್ತು ಇವತ್ತು ಏನು ಇದೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಅವರ ಒಟ್ಟಿಗೆ ಕೆಲಸ ಮಾಡುವಂಥವರು ಹೇಳಿದ್ದಾರೆ. ನಾನು ಒಂದು ಅರ್ಥದಲ್ಲಿ ತಿಳ್ಕೊಳ್ತೇನೆ, ನೀವು MD ಅವರಾಗಿ ಬಂದದ್ದು, ಪ್ರಕಾಶ್ರು GM ಆಗಿ ಬಂದಿರುವಂಥದ್ದು, ಒಳ್ಳೆಯ ಕೆಲಸ ಮಾಡುವಂತಹ ಎಲ್ಲರೂ ಒಳ್ಳೆಯ ಮನಸ್ಸಿನವರು ಒಟ್ಟಿಗೆ ಸೇರಿದಾಗ ಯಾವುದೇ ಸಾಮಾನ್ಯವಾಗಿ ಸರ್ಕಾರಿ ಸಂಸ್ಥೆ ಅಂತ ಹೇಳಿದರೆ ಅದು
ನಷ್ಟದಲ್ಲೇ ಹೋಗುವಂಥದ್ದು ಅಂತ ಹೇಳುವಂತಹ ಭಾವನೆ ಇರುವ ಸಂದರ್ಭದಲ್ಲಿಯೂ ಒಂದೇ ವರ್ಷದಲ್ಲಿ ಈ ಒಳ್ಳೆಯ ಮನಸ್ಸಿನವರು ಒಟ್ಟಿಗೆ ಸೇರಿ ಈ ಸಂಸ್ಥೆಯನ್ನು ಒಳ್ಳೆಯ ಉಚ್ಛ್ರಾಯ ಸ್ಥಿತಿಗೆ ತಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮುಂಡಿತ್ತು ನಂಗಲೆ ಸಂಸ್ಥೆ IAS ಅಧಿಕಾರಿಗಳೇ ಕೈಲುಂಡು ಅಂಗನಿಕ್ಕ ಮತ್ತು ಲಾಭತೆ ಮೊದಲು ಹಲ್ಲಿಕ್ಕಿಟ್ಟೋಗು ಸಾಧ್ಯವೇ ಇಲ್ಲ ಆಯಂಗು ನಂಡೆ ಪಲ್ಕತ್ತಿಗೆ ಬೆಲೆ ಬೆಚ್ಚಿತು ನಂಗಲೆ ರಾಯಾಯೆ ಮೈಕಾಲ್ತೆ ಸ್ಕೂಲು ಸಮಾಜ ಸೇವೆಯಾಕರ ಸಂಸ್ಥೆಗೆ ಕೊನರಗು ಅಧಿಕಾರಿಗ ಪಿನ್ನೆ ನಿರ್ದೇಶಕರಂಗ ಒಪ್ಪೇದಲು ಇತ್ತರದಲು 50 ಲಕ್ಷ ರೂಪಾಯಿ ಬೇರೆ ಬೇರೆ ಸ್ಕೂಲ್ ಸಂಸ್ಥೆಗೆ ಓದಿಯಕ್ಕೂ ಸಾಧ್ಯ ಇರಂಟ ಇಲ್ಲಿ ಕುಸಿಬಟ್ಟದ್ದು. ಅಂತ ಅಧಿಕಾರಿಗಳು ಅವರು ಸ್ವತಃ ನಮ್ಮೂರಿಗೆ ಬರಬೇಕು, ನಮ್ಮೂರನ್ನು ನೋಡಬೇಕು, ನಮ್ಮೂರ ಶಾಲೆಯನ್ನು ನೋಡಬೇಕು. ಕಳೆದ ಸಾರಿ 10-20 ಶಾಲೆಯಲ್ಲಿ CSR ಫಂಡಿನ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ನಮ್ಮ GM ಮತ್ತು MD ಮತ್ತು ಬಾಕಿ ಅಧಿಕಾರಿಗಳು ಬಂದಿದ್ದಾರೆ. ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೇಳಿದ್ದಾರೆ, ದಕ್ಷಿಣ ಕನ್ನಡದ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕು, ಸರ್ಕಾರಿ ಶಾಲೆಯಲ್ಲಿ ನಾವು ಕೊಟ್ಟಂತ CSR ಫಂಡ್ ಯಾವ ರೀತಿಯಲ್ಲಿ ಅವರು ಇದು ಮಾಡಿದ್ದಾರೆ ಅಂದರೆ ಹೈಲೈಟ್ಸ್. ನಮ್ಮ ಎಲ್ಲ ಆ ಮಾಧ್ಯಮ ಮಿತ್ರರು ಒಂದ್ಸರಿ ನಮ್ಮ ಕಂಪನಿಗೆ ಬಂದರು, ಅವರಲ್ಲಿ ಇವರು ಚರ್ಚೆ ಮಾಡ್ತಾರೆ ಇಲ್ಲಿಯ ವಿಷಯ, ನಮಗೂ ಕೂಡ ಖುಷಿ ಆಗ್ತದೆ. ಈ ಲೇಸಲು ಸೋಮೇಶ್ವರ, ಉಚ್ಚಿಲ, ಹರೇಕಳ, ರಾಜಗುಡ್ಡೆ, ಬೋಳಿಯಾರ್, ಜಾರದಗುಡ್ಡೆ, ಸಜಿಪಪಾಡು, ನಡುಕೆಂಜಿಲ, ಉಚ್ಚಿಲ ಬೋವಿ, ಕಳ್ಳಿಗೆ, ಮೂಡಬಿದ್ರೆ, ಬೋರುಗುಡ್ಡೆ, ಮುದುಗಾರ್ಕಟ್ಟೆ, ತುಂಬೆ, ಮೂಳೂರು, ಕುಂಪಲ, ಅರ್ಕಾಣ, ಕೊಡುಮನ್, ಕಲ್ಲಿಂಜ ಸರ್ಕಾರಿ ಪ್ರಾಥಮಿಕ ಸ್ಕೂಲ್, ಮುಡಿಪು ಭಾರತೀಯ ಅನುದಾನಿತ ಹಿರಿಯ ಪ್ರಾಥಮಿಕ ಸ್ಕೂಲ್, ಉಳ್ಳಾಲ ಭಾರತ್ ಪ್ರೌಢ ಸ್ಕೂಲ್, ಕೈರಂಗಳ ಅನುದಾನಿತ ಹಿರಿಯ ಪ್ರಾಥಮಿಕ ಸ್ಕೂಲ್, ಮೊಂಟೆಬದು ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕೈರಂಗಳ ಶಾರದಾ ಗಣಪತಿ ಸ್ಕೂಲ್, ಬಬ್ಬುಗಟ್ಟೆ ಹಿರಿಯ ಪ್ರಾಥಮಿಕ ಪಿನ್ನೆ ಪ್ರೌಢಶಾಲೆ, ಮೊಂಟೆಬದು ಪ್ರೌಢಶಾಲೆ, ಕಿನ್ಯ ಕೇಶವ ಶಿಶು ಮಂದಿರ, ಪಜೀರ್ ಗೋ ವನಿತಾಶ್ರಯ ಟ್ರಸ್ಟ್ ಸ್ವರಪನಿಕ್ 1 ಲಕ್ಷ ರೂಪಾಯಿ ಚೆಕ್ ಓದಿಯಾಕ್ಯಾರ. ಸಂಸ್ಥೆಯ ಸುರುತೆ ಮ್ಯಾನೇಜರ್ ಜಿ ಶೀಲಾ ಬೆಲಿಪಿಡಿ ಬಾಟಿತ್ ಮೇಲ್ತೆನೆಲ್ ರೇಸ್ಗೆ ತೊಡಕ ಕೊಡ್ತು. BJP ಮೈಕಾಲ ಕ್ಷೇತ್ರದ ತಲೆಮುಪ್ಪ ಚಂದ್ರಹಾಸ ಪಂಡಿತ್ ಹೌಸ್, ಜಿಲ್ಲಾ ಪಂಚಾಯತ್ ಪಿರಾಕ್ರಿ ಜಂಡಾಮತೆ ತಲೆಮುಪ್ಪ ಕಸ್ತೂರಿ ಪಂಜ, BJP ಜಿಲ್ಲಾ ಕಾರ್ಯದರ್ಶಿ ಜಯಶ್ರೀ ಕರ್ಕೇರ, ಸುರುತೆ ಮ್ಯಾನೇಜರ್ ಪ್ರಕಾಶ್ KR, ಕಾರ್ಯದರ್ಶಿ ಕವಿತಾ, ಜಂಡಾಮತೆ ಮ್ಯಾನೇಜರ್ ಮಂಜುನಾಥ S, ರಘುಪತಿ, ಸಜಿಪನಡು ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಠಲ, BJP ಮೈಕಾಲ ಕ್ಷೇತ್ರದ ಸುರುತೆ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ ಇಂಗ ಮೇಲ್ತೆನೆಲಿನಾರ್, ಯಶವಂತ ಅಮೀನ್ ಬಿರುಂದರ್ಗ್ ಮರ್ಹಬ ಚೊಂತು, TG ರಾಜಾರಾಮ್ ಭಟ್ ಸುರುತೆ ಪಲ್ಕ ಮುಂಡಿತ್ತು, ಸುರೇಶ್ ದೇರಾಜ ನನ್ನಿ ಚೊಂತು, ಆನಂದ್ ಸೆತಿಲ್ಲೇಸ್ ನಡಪಾಟಿತ್ತು. JCI ಮಂಗಳ ಗಂಗೋತ್ರಿ ಕೋಣಾಜೆ ಇದ್ರೆ ಕಮಿಟಿ ಬದಲಾಯಿರು ಆಯಂಗುಂ ಪಂಡತ್ತೆ ಬಲೆ ಮೇದ್ರೆ ಲೇಸ್ ನಡುಂಟು ಬಂದರು ಅನೈತಿಕ ಮತ್ತು ಎಲ್ಲ ವರ್ಷ ನಡ್ಕರೆ ಬೋಲ್ತೆ ಸಾಧಕ ಮಕ್ಕಳು ಚಮ್ಮಂತೆ ಲೇಸ್ ಇಯಂಡು ನಡ್ನರು. JCI ಮಂಗಳ ಗಂಗೋತ್ರಿ ಕೋಣಾಜೆ ಇದರ ತರಫ್ಲು ಅಸೈಗೋಲಿ ಎಜು ಕೋಚಿಂಗ್ ಸೆಂಟರ್ಲು 10 ಪಿನ್ನೆ PUC ಪರೀಕ್ಷೆಯಲ್ಲಿ ಚಮ್ಮೆ ಮಾರ್ಕೆಟ್ ಮಕ್ಕಳು ಪ್ರತಿಭಾ ಪುರಸ್ಕಾರ ಪಿನ್ನೆ ಚಮ್ಮಂತೆ ಲೇಸ್ ನಡ್ನತ್ತು. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ ಲೇಸ್ಗೆ ತೊಡಕ ಕೊಡ್ತದ್ದು ಮುಂಡಿತ್ತು. ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರೈ ಕಲಿಮಾರ್ ಮುಂಡಿತ್ತು. 10ನೇ ಕ್ಲಾಸಲ್ಲಿ நல்ல ಮಾರ್ಕೆಟ್ ಸಾರ್ತಕ್ಕೆ ನಂಗಲೆ ಮನಸ್ಸಲ್ಲಿ ಅಹಂಕಾರತೆ ಬಿಯಾರ ಬರೋಗೇ ತೀರ. 10ನೇ ಕ್ಲಾಸಲ್ಲಿ படிப்புறவர் படியை திக்குரு PUC ನಂಗಲೆ ಮುನ್ನಲ್ತೆ ಜೀವನತ್ತೆ ತಯಾರಾಕ್ರಿದಾಯ್ತಕ್ರು ಅಂಗನಿಕ ಮತ್ತು 10ನೇ ಕ್ಲಾಸ್ರೆ ಪಡಿಪುಲು ಇನ್ನೇ ಉಮೇದು ಪಿನ್ನತೆ ಪಡಿಪುಲು ಮಿಕ್ಕೋನು ಚಂತು ತೆರಿಪಟ್ಟಿತ್ತು. ನಮ್ಮಲ್ಲಿ ಅಹಂಕಾರ ಬರಬಾರ್ದು. ನಾನು ಒಳ್ಳೆ ಮಾರ್ಕ್ ತೆಗೆದಿದ್ದೇನೆ, ನನಗೆ ಇನ್ನೂ ಏನು ನಾನು ಈ ಎಲ್ಲ ಇದರಲ್ಲಿ ಕೂಡ ದೊಡ್ಡ ವ್ಯಕ್ತಿಯಾಗಿದ್ದೇನೆ ಎನ್ನುವಂತಹ ಒಂದು ಅಹಂ ನಮ್ಮಲ್ಲಿ ಯಾವತ್ತೂ ಕೂಡ ಬರಲೇಬಾರದು. ನಾವು ಇನ್ನೂ ಕೂಡ ಕಲೀಲಿಕ್ಕಿದ್ದೇವೆ ಎನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಒಂದು ಮುಖ್ಯವಾಗಿ SSLC ಆದ ಕೂಡಲೇ PUC ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಕಾಲಘಟ್ಟ ಅದು. ಡಾಕ್ಟರ್ ಮೋಹನ್ ಆಳ್ವರು ಮೊನ್ನೆ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೆ ಇಲ್ಲಿ ಇರ್ಬೋದು ಅವರೆಲ್ಲ, ಆ ಕಾಲಘಟ್ಟ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಅದಕ್ಕಲ್ಲಿ ಆ PUCಯಲ್ಲಿ ನೀವು ಬಹಳ ಜಾಗೃತೆಯಲ್ಲಿ ಇರಬೇಕು. ಯಾಕಂತಂದರೆ ಇದು SSLC ಎನ್ನುವಂಥದ್ದು ಅದು ಒಂದು ಸಂಕ್ರಮಣ ಕಾಲ, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಇರುವಂಥ ಕಾಲ. ಆದರೆ ಆ PUC ಎನ್ನುವಂಥದ್ದು ನಮ್ಮ ಜೀವನವನ್ನು ನಿರ್ಧರಿಸುವಂಥ ಕಾಲ. JCI ಮಂಗಳ ಗಂಗೋತ್ರಿ ತಲೆಮುಪ್ಪ ಕಮಲಾಕ್ಷ D ಶೆಟ್ಟಿಗಾರ್ ಲೇಸ್ರೆ ತಲೆಮುಪ್ಪ ಆಯ್ತಿಂತು ಅಯ್ಯಲ್ಲಿ ಮುಂಡಿತ್ತು. ಮುನ್ನಲ್ತೆ ನಾಲ್ಲು JCI ತರಫ್ಲು ನ್ಯೂ ಪಡ್ಪುಲುಲ್ಲೆ ಹರೇಕಳ ಹಾಜಾಬಕ್ಕರೆ ಸ್ಕೂಲು ತರಕಾರಿ ಬೆಲೆ ಪಾಟ್ರೆ ಆಲ್ಚಾನ ಉಂಡು ಚೊಂತು. ಈ ಲೇಸಲು ಮೈಕಾಲ ವಿಶ್ವವಿದ್ಯಾನಿಲಯತೆ ಅನ್ವಯಿಕ ಪ್ರಾಣಿಶಾಸ್ತ್ರ ವಿಭಾಗತೆ ಮಾಸ್ಟರ್ ಡಾಕ್ಟರ್ ನರಸಿಂಹಯ್ಯ ELಗೆ ಚಮ್ಮನ ನಡ್ನತ್ತು. JCI ಭಾರತ ವಲಯ ಪೋನಂಜನೆ ತಲೆಮುಪ್ಪ ರಾಯನ್ ಉದಯಕರಾಸ್ತ, ವಲಯ ಜಂಡಾಮತೆ ತಲೆಮುಪ್ಪ ರವಿಚಂದ್ರ ಪಾಟಾಲಿ, ನಿರ್ದೇಶಕ ಬಾದುಷಾ ಸಾಂಬಾರ್ ತೋಟ, ಕೋಣಾಜ ಗ್ರಾಮ ಪಂಚಾಯತ್ ಜಂಡಾಮತೆ ತಲೆಮುಪ್ಪ ರಾಮಚಂದ್ರ ಪಟ್ಟೋರಿ, ಮೈಕಾಲ ವಿಶ್ವವಿದ್ಯಾಲಯ ಅನ್ವಯಿಕ ಪ್ರಾಣಿಶಾಸ್ತ್ರ ವಿಭಾಗತೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ VR, JCI ಪಿರಾಕ್ರೆ
ತಲೆಮುಪ ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ, ಸಲಹೆಗಾರ ಆನಂದ ಕೆ ಅಸೇಗೊಳ್ಳಿ, ಲೇಸ್ಲೆ ನಿರ್ದೇಶಕಿ ನಿಮಿತಾ ಕುಮಾರಿ ಬೆಲೆಬಿರ್ನ ರೈತ ಮೇಲ್ತೆನೆಲಿನಾರ್. ಜೇಸಿಯರೆ ತೊಡಕತ್ತೆ ತಲೆಮುಪ ತ್ಯಾಗಂ ಹರೇಕಳ ಸುರುತೆ ಪಲ್ಕಮುಂಡಿತ್ತು. ವಸಂತರೈ ಚಮ್ಮನ ಕಡ್ಲ ಸೋಡಿತ್ತು. ಕಾರ್ಯದರ್ಶಿ ಜಯಲಕ್ಷ್ಮಿ ಜಿ ನನ್ನಿ ಚೊಂತು. ಇದೇ ನೇರத்துக்கு மங்கிலத்தை 25 வருஷத்தை கொசிலுன்னே ஜேசியரே பாபு மாஸ்டருக்கு சம்மனாக்கித்து மங்கிலத்தை நாள் ನೆನಪಾಕ್ರೆ ಕೋಸಿಸ್ ನಡ್ನತ್ತು. ತೊಕ್ಕೊಟುರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾಂತೆ ಬಿಸ ಎಲ್ಲರೂ ಗೊತ್ತುಂಡು. ಈ ಪ್ರತಿಷ್ಠಾಂತಲು ಬಾಲ ಕಾರ್ಯ ಉಳ್ಳೇದು. ಈ ಪ್ರತಿಷ್ಠಾಂತ ತರಫುಲು ಬೇರೆ ಬೇರೆ ಲೇಸ್ ನಡ್ನೋಂಟೇಕರು ಅಂಗನೆ ತಿಕ್ಕ ಮತ್ತು ಈ ವಾರದಲ್ಲಿ ಜಂಡು ಲೇಸ್ ನಡ್ರು ಒಂದು ತೈ ನಟ್ಟದು ಬೆಲೆ ಪಾಟ್ರದು ಪಿನ್ನೆ ಒಂದು ಗುರು ಒಂದನೆ ಈ ಜಂಡು ಲೇಸನು ಎಂದೆಲ್ಲ ನಡ್ನತ್ತು ಚಂದ ನೋಕಿ ಬರ ಈ ಸುದ್ದಿರಿ. ತೈ ಮರಮಟ್ಟು ಒಲಿಯಂಗ್ ಮಾತ್ರಮೇ ಇನ್ಸಾನ್ ಒಲಿಯೋಕೆ ಸಾಧ್ಯ. ಇನ್ನದಂಗ ಪರಿಸರತೆ ಮೇಲೆ ಆಕ್ರೆ ಅನ್ಯಾಯ ಕೊಂಡು ಆಪತ್ ಎದುರಾಯಿರು. ಪರಿಸರ ಒಲಿಕಿರ ನೆಲೆಯಲ್ಲಿ ಭಗತ್ ಸಿಂಗ್ ಸಂಸ್ಥೆ ನಡಪಾಟೆಂಡುಲೆ ಕೋಸಿ ಸಮಾಜಕ್ಕೆ ಮಾದರಿ ಆಯಿರಿಂಡು ಅರಣ್ಯ ಇಲಾಖೆ ಜೆಂಡಾಮತಿ ರೇಂಜರ್ ಮಹಾಬಲ ಅಭಿಪ್ರಾಯಪಟ್ಟಿತು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನತೆ ತರಫ್ಲು ಅರಣ್ಯ ಇಲಾಖೆ ಕೂಡಾಟತ್ತಲು ತೊಕ್ಕೊಟ್ಟು ನಡ್ಡೆ ವೃಕ್ಷ ತೋರಣ ಲೇಸಲು ಅಯಲ್ಮುಂಡಿತು. ಒಬ್ಬ ರಾಷ್ಟ್ರ ಯೋಧನ ಹೆಸರಿನಲ್ಲಿ, ಸ್ವಾತಂತ್ರ್ಯ ಯೋಧನ ಹೆಸರಿನಲ್ಲಿ ಇರುವಂಥ ಒಂದು ಪ್ರತಿಷ್ಠಾನ ರಾಷ್ಟ್ರಭಕ್ತಿಗೂ ಹಾಗೂ ಈ ಪರಿಸರ ಭಕ್ತಿಗೂ ಮೀಸಲಾದಂಥ ಈ ಪ್ರತಿಷ್ಠಾನದ ವತಿಯಿಂದ ಇವತ್ತು ಹಸಿರೀಕರಣ ಯೋಜನೆಯನ್ನು ಹಮ್ಮಿಕೊಂಡಿರುವುದು ತುಂಬ ಖುಷಿಯ ಕ್ಷಣಗಳು ಅಂತ ಹೇಳ್ಬೋದು. ಹಿಂದೆಲ್ಲ ನಾನು ಇಲಾಖೆಗೆ ಸೇರಿದ ಸಮಯದಲ್ಲಿ ಕೇವಲ ಅರಣ್ಯ ಇಲಾಖೆ ಮಾತ್ರ ಈ ವನ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೂ ಈ ಹಸಿರಿನ ಅವಶ್ಯಕತೆ, ಇವತ್ತು ಅನಿವಾರ್ಯತೆಯನ್ನು ಸೃಷ್ಟಿಸಿದ ಒಂದು ಸನ್ನಿವೇಶ ಅರ್ಥ ಆಗಿರುವುದು ಇದು ಬಹಳಷ್ಟು ದೊಡ್ಡ ಬೆಳವಣಿಗೆ. ಯಾಕಂದರೆ ನಮಗೆ ಭೂಮಿ ಮೇಲೆ 33% ಅರಣ್ಯ ಇರಬೇಕು, ಇವತ್ತು ಇರೋದು 20% ಮಾತ್ರ ಅರಣ್ಯ ಇದೆ. ಈ ಅರಣ್ಯದ ನಾಶದಿಂದ ಆದಂಥ ಬೆಳವಣಿಗೆಗಳು, ಅನಾಹುತಗಳು ನಮಗೆ ಇತ್ತೀಚಿನ ದಿನಗಳಲ್ಲಿ ಇದೇ ನೇರದಲ್ಲಿ ತೈಂಗಲೆ ಒಲಿಪಾಟಗೊಯ್ಟು ಮೇನತಾ ಕೆಂಡುಲ್ಲೆ ಪ್ರತಿಷ್ಠಾಂತೆ ಜಂಡಾಮತೆ ತಲೆಮುಪ್ಪ ಮಾಧವ ಉಳ್ಳಾಲ್ಗೆ ಚಮ್ಮನ ನಡ್ನತ್ತು. ಹಿಂದುಳಿದ ವರ್ಗ ಆಯೋಗತೆ ಸದಸ್ಯ KT ಸುವರ್ಣ, ಶ್ರೀ ಮಲರಾಯ ದೇವಸ್ಥಾನತೆ ಪೂಜಾರಿ ಲತೀಶ ಯಾನೆ ಮುಂಡ ಪೂಜಾರಿ, ಧರ್ಮಸ್ಥಳ ಸ್ವಸಹಾಯ ಸಂಘತೆ ಜಯಂತಿ, ಜಿಲ್ಲಾ ಪಂಚಾಯತ್ ಪಿರಾಗ್ರ ಸದಸ್ಯಾಯೆ ಧನಲಕ್ಷ್ಮಿ ಗಟ್ಟಿ, ಉಳ್ಳಾಲಗೊತ್ತು ಮಲರಾಯ ಬಂಟ ಚಾವಡಿರೆ ನೇದಾವು ಬಾಲಕೃಷ್ಣ ಶೆಟ್ಟಿ, ತುಳುನಾಡು ರಕ್ಷಣಾ ವೇದಿಕೆ ತೊಡಕತ್ತೆ ತಲೆಮುಪ್ಪ ಯೋಗೀಶ್ ಶೆಟ್ಟಿ, ಭಗವತಿ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಹರೀಶ್ ಮುಂಡೋಲಿ, 300 ಯುವಕ ಮಂಡಲತೆ ಟ್ರಸ್ಟಿ ಹರೀಶ್ ಮುಂಡೋಲಿ, ರಾಜೇಶ್ ಕೆರಬೈಲ್, ಉಳ್ಳಾಲ ನಗರಸಭೆ ಸದಸ್ಯರಾಗಿ ಗೀತಾಬಾಯಿ, ನಮಿತಾ ಗಟ್ಟಿ, ಸುರೇಂದ್ರ ಶೆಟ್ಟಿ, ಲಲಿತಾ ಸುಂದರ್, ಜಾಗೃತಿ ಸಹಕಾರಿ ಸಂಘತೆ ನಿರ್ದೇಶಕ ಉದಯ RK, ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಸದಸ್ಯ ರೋಹನ್ ತೊಕ್ಕೋಟು, ಪ್ರತಿಷ್ಠಾನತೆ ಗೌರವ ಸಲಹೆಗಾರ ಆನಂದ ಕೆ ಅಸೇಗೊಳ್ಳಿ, ಗೌರವ ತಲೆಮೂಪ ರಾಕೇಶ್ ಬೈಪಾಸ್, ಜಂಡಾಮತೆ ತಲೆಮೂಪ ಗೋಪಿನಾಥ ಬಗಂಬಿಲ, ಖಜಾಂಜಿ ಹರೀಶ್ ಅಮ್ಲಮಗರು, ಕಾರ್ಯದರ್ಶಿ ಕಿರಣ್ ಕೊಲ್ಯ, ರೊಕ್ಷಾಂಕುರ ರಕ್ಷಾ ಸಂಚಾಲಕ ಪ್ರಸಾದ್ ಕೊಂಡಾಣ, ನೇದಿ ಮೋಹನ್ ಸಾಲ್ಯಾನ್, ರಾಜೇಂದ್ರ ಶಿವಾಜಿ ಕುತ್ತಾರು, ಕೃಷ್ಣ ಪೊನ್ನೆತ್ತೋಡು, ದಾಮೋದರ ನಡಾರ್, ರಮೇಶ್ ಸಾಮಾನಿ, ಸುಧಾಕರ್ ಬಜಾಲ್, ಕಿಶೋರ್ ಮಂಚಿ, ಸತ್ಯಪ್ರಸಾದ್ ಕುಂಪಲ, ಶರತ್ ಶೆಟ್ಟಿ, ಲಕ್ಷ್ಮೀನಾರಾಯಣ ಪಿನ್ನೆ ಚಂದ್ರಶೇಖರ್ ಇನ್ನಾರ್. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನತೆ ತರಫ್ಲು ಗುರು ಪೂರ್ಣಿಮೆ ಕೊಂಡು ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ಕಲಿಮರಿಯರ್ಗು ಗುರುವಂದನೆ ಆಕ್ರೆ ಲೇಸ್ ನಡ್ನತು. ಈ ಲೇಸ್ಗೆ ಪ್ರತಿಷ್ಠಾನತೆ ತಲೆಮೂಪ ಜೀವನ್ ಕುಮಾರ್ ತೊಕ್ಕೋಟು ಸುರುತೆ ಪಲ್ಕ ಮುಂಡಿತ್ತು. ತನ್ನ ಪ್ರಾಣ ತ್ಯಾಗ ಮಂತಿನಂಚಿನ ಆ ಒಂಜಿ ಬಿಸಿ ರಕ್ತದಂಜಿ ಯುವಕ್ಕೆ ಭಗತ್ ಸಿಂಗ್ ಕೇವಲ ಒಂಜಿ 23 ವರ್ಷ ಮಾತ್ರ ಈ ಒಂಜಿ ಭೂಮಿಡು ಭಗತ್ ಸಿಂಗ್ ಬದುಕದಿತ್ತೀನಿ. ಆಂಡ ಭಗತ್ ಸಿಂಗ್ ಇತ್ತೆ ತೀರ್ಪೋದೇ ಸದರ 100 ವರ್ಷ ಕರೆಯು ಆಂಡ್ಲ ಇತ್ತೆ ಮುಟ್ಟಲ ಭಗತ್ ಸಿಂಗ್ನ ಪುದರ್ ಕೇನ್ನಗಡಿ ನಮ್ಮ ಮೈಮನ ರೋಮಾಂಚನ ಆಪು ಪಂಡ ಆ ಪುದರ್ ಉಪ್ಪುನಂಚಿನ ಆ ಒಂಜಿ ಶಕ್ತಿ ಐತೊಟ್ಟಿಗೆ ಭಗತ್ ಸಿಂಗ್ ಮಂತಿನಂಚಿನ ಕೆಲಸ ದೇಶದ ಒಂಜಿ ಸ್ವಾತಂತ್ರ್ಯಕ್ಕೋಸ್ಕರ ಅಪ್ಪೆ ಭಾರತಾಂಬೆನ ಬ್ರಿಟಿಷರ್ನ ಗುಲಾಮಗಿರಿ ಹಿಡಿದು ಮುಕ್ತ ಮನ್ಪೊಡು ಮನ್ಪನಂಚಿನ ಒಂಜಿ ಕನಸು ನದಿಯದು ಐತ ಪಿರವಡು ತನ್ನ ಪ್ರಾಣ ತ್ಯಾಗ ಮಂತಲ್ಲ ಪ್ರಾಣ ಪೋಂಡಲ ಮಲ್ಲತ್ತು ದುಂಬುದ ಪೀಳಿಗೆ ಈ ಬ್ರಿಟಿಷರ್ನ ಗುಲಾಮರಿಡು ಉಪ್ಪೆರವಲ್ಲಿ ಸ್ವಾಭಿಮಾನಿ ಒಂಜಿ ಭಾರತೀಯರಾದ ಉಪ್ಪೊಡು ಮನ್ಪನಂಚಿನ ಒಂಜಿ ದೃಢ ಸಂಕಲ್ಪಡು ಭಗತ್ ಸಿಂಗ್ ತನ್ನ ಪ್ರಾಣ ತ್ಯಾಗ ಮಂತೇರಿ. ಭಗತ್ ಸಿಂಗ್ ಲೆಕ್ಕನಂಚಿನ ಮಸ್ತ್ ಜನ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಂತೇರಿ.
ಇನಿ ಭಗತ್ ಸಿಂಗ್ನ ಪುದರಿಂಕಲ್ ದೀತಿನಿ ಇಂದೇ ಉದ್ದೇಶ ದಯಪಂಡ ಇನಿ ನಮಕ್ ಪ್ರಾಣ ತ್ಯಾಗ ಮನ್ಪನಂಚಿನ ಒಂಜಿ ಪರಿಸ್ಥಿತಿ ಇಜ್ಜಿ ಆಂಡ ನಮ್ಮ ಒಂಜಿ ಸಮಾನ ತ್ಯಾಗ ಮನ್ಪೊಲಿ ನಮ್ಮ ಒಂಜಿ ಪರಿಶ್ರಮ ತ್ಯಾಗ ಮನ್ಪೊಲಿ ನಮ್ಮ ಈ ಸಮಾಜಡ್ ಈ ಒಂಜಿ ಭೂಮಿಡ್ ಪುಟ್ಟುಬಕ್ಕ ಐತ ಋಣನೊಂಜಿ ತೀರಿಸಿನಂಚಿನ ಒಂಜಿ ಋಣ ಸಂದಾಯ ಮನ್ಪನಂಚಿನ ಕೆಲಸ ಉಂಚಾರಣ ಮನ್ಪೊಲಿ ಪನ್ಪನಂಚಿನ ಉದ್ದೇಶದ ಇದು 15 ವರ್ಷದ ದುಂಬು ನಮ್ಮ ಈ ಒಂಜಿ ತೊಕ್ಕೊಟ್ಟು ಉಳ್ಳಾಲ ಆ ಒಂಜಿ ಪರಿಸರ ಕೋನಜ ಮುಟ್ಟದ ಈ ಒಂಜಿ ಪರಿಸರ ನಮ್ಮ ಉತ್ಸಾಹಿ ಏರ್ಪುರ ಸಮಾನ ಮನಸ್ಕರುಗಳು ಎಂಕ್ಲು ಒಟ್ಟು ಸೇರಿದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸುರುಮಂಪನಂಚಿನ ಪ್ರಾರಂಭ ದಿನಟ್ಟೆ ಐಕೊಂಜಿ ಸ್ಪಷ್ಟವಾಯಿನಂಚಿನ ಒಂಜಿ ಉದ್ದೇಶ ನಿಖರವಾಯಿನಂಚಿನ ಒಂಜಿ ಕಾರ್ಯಯೋಜನೆ ದೀದೆ ಈ ಒಂಜಿ ಭಗತ್ ಸಿಂಗ್ ಪ್ರತಿಷ್ಠಾನ ಪಿದರ್ದಿತ್ತನು. ಇಲ್ಲಿ ಹೆಸರು ಇನ್ನೋಲಿ ಶ್ರೀ ಸೋಮನಾಥ ದೇವಸ್ಥಾನತೆ ಆಡಳಿತ ಮುಕ್ತ ಸರ ಚಂದ್ರಹಾಸ ಪುಂಜ ಕೋಣಾಜೆ ಗ್ರಾಮ ಪಂಚಾಯತ್ ಜಂಡಾಮತೆ ತಲೆಮುಪ್ಪ ರಾಮಕೃಷ್ಣ ಪಟ್ಟೋರಿ ಸಪ್ತತ್ವರ ಕಲಾ ತಂಡತೆ ತಲೆಮುಪ್ಪ ಮುರಳೀಧರ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನತೆ ಗೌರವ ತಲೆಮುಪ್ಪ ರಾಕೇಶ್ ಕುಮಾರ್ ಬೈಪಾಸ್ ಖಜಾಂಜಿ ಹರೀಶ್ ಅಮ್ಲಮಗರು ಇನ್ನರ್ ಸುರುತೆ ಕಾರ್ಯದರ್ಶಿ ಗಣೇಶ್ ಕಾಪಿಕಾಟ್ ಬಿರ್ನರ್ಗ್ ಮರ್ಹಬ ಚಂತು ಗೌರವ ಸಲಹೆಗಾರ ಆನಂದ್ ಕೆ ಅಸಿಗೋಳಿ ಅಭಿನಂದನಾ ಫಲಕ ಮುಂಡಿತು ಜಂಡಾಮತೆ ತಲೆಮುಪ್ಪ ಪ್ರವೀಣ್ ಬಸ್ತಿ ಲೇಸ್ ನಡಪಟ್ಟಿತು. கிராமத்தை உயர்ச்சியாக்குறது அவருடைய ஆடಳಿತ பின்ன அதிகாரங்களது ஒரு ஜவாதாரி ஐத்திக்குது അങ്ങനെ திக்கு 300 கிராம பஞ்சாயத்திலும் உயர்ச்சத்துக்கு பேன்மாய்த்து ಬೇರೆ ಬೇರೆ ಸ್ವರಪನಿ ನಡ್ನರು அதில் 8 ಸ್ವರಪನಿ ತೀನರು ಅದರ ஒரு ಲೇಸ್ ನಡೆದಿತ್ತು. ಗ್ರಾಮത്തെ ഉയർച്ചത്തുക്ക് ബെന്മായത്ത് ചമ്മ ಯೋಜನೆ ಉಂಡು ಕಾಟ ಕೂಡ್ಬಾಟ್ರೆ ಘಟಕತ್ತು 1 ಎಕರೆ ಕಲಿರೆ ಮೈದಾನத்துக்கு 2 ಎಕರೆ ಅವ ಇಲ್ಲತ್ತಂಗೆ 3 ಎಕರೆ ಮಸನಂತಗೆ 1.5 ಎಕರೆ ಜಾಗೆರೆ ನಂಗೆ ಬೆಚ್ಚಿರ ಡಿಸೆಂಬರ್ ಅಕೇರಿಗೆ ಮುನ್ನಾಲು ಸ್ವರಪನಿ ತೀರ್ಕ ಆಲ್ಚನ ಉಂಟು 300 ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜ ಸಂತು. ನಮ್ಮ ಗ್ರಾಮ ಪಂಚಾಯತಿನ ಕಾರ್ಯವೈಖರಿಯನ್ನು ಗಮನಿಸಿ ಕರ್ನಾಟಕ ಸರ್ಕಾರವು 2019-20 ಮತ್ತು 2020-21 ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡಿರುತ್ತದೆ. ಅದೇ ರೀತಿ 2021-22 ಸಾಲಿಗೆ 300 ಗ್ರಾಮ ಪಂಚಾಯತ್ಗೆ ಕೇಂದ್ರ ಸರ್ಕಾರದಿಂದ ದೀನ್ ದಯಾಳ್ ಪಂಚಾಯತ್ ಸಂಸ್ಕರಣ ಪುರಸ್ಕಾರ ಲಭಿಸುತ್ತದೆ. ಹಾಗೂ 300 ಗ್ರಾಮ ಪಂಚಾಯತ್ಗೆ ಎಲ್ಲ ಸದಸ್ಯರ ಆಶಯದಂತೆ ಪ್ರತ್ಯೇಕ ಮೀಟಿಂಗ್ ಹಾಲ್ ಬೇಕು ಎಂದು ಆಶಯದಂತೆ ಗ್ರಾಮ ಪಂಚಾಯತಿನ 15ನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯತಿನ ಮಹಡಿಯಲ್ಲಿ ಸಭಾಭವನವನ್ನು ಎಲ್ಲರ ಸಹಕಾರದಿಂದ ನಿರ್ಮಿಸಲಾಗಿರುತ್ತದೆ. ಸ್ವಾತಂತ್ರ್ಯ ಮಹೋತ್ಸವ ಅಮೃತ ಮಹೋತ್ಸವದ ಪ್ರಯುಕ್ತ 300 ಗ್ರಾಮ ಪಂಚಾಯತಿ ಆಯ್ಕೆಯಾಗಿರುವ ಆಧಾರದಂತೆ ಗ್ರಾಮ ಪಂಚಾಯತಿನ ಆವರಣದಲ್ಲಿರುವ ಉದ್ಯಾನವನವನ್ನು ಅಮೃತ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಗ್ರಾಮ ಪಂಚಾಯತಿನ ಇಂದು ರುದ್ರಭೂಮಿಯಲ್ಲಿ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಅನುದಾನದಿಂದ ಸುಸಜ್ಜಿತ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಉಪಯೋಗವಾಗಿರುತ್ತದೆ. ಗ್ರಾಮ ಪಂಚಾಯತಿಯಲ್ಲಿರುವ ಗ್ರಂಥಾಲಯವನ್ನು ಡಿಜಿಟಲ್ ಗ್ರಂಥಾಲಯವಾಗಿ ಮಾಡಲಾಗಿರುತ್ತದೆ. ಇದರಿಂದ ಮಕ್ಕಳಿಗೆ ಹಾಗೂ ಓದುಗರಿಗೆ ಅನುಕೂಲವಾಗಿರುತ್ತದೆ. ವಿದ್ಯುತ್ ಉಳಿತಾಯ ಮಾಡಲು ಸಲುವಾಗಿ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ಸ್ಥಾವರಕ್ಕೆ ಸೋಲಾರ್ ಅಳವಡಿಸಿ ನೀರು ಸರಬರಾಜು ಮಾಡುವ ಕಾರ್ಯಕ್ರಮದಿಂದ ಅನುಕೂಲವಾಗಿರುತ್ತದೆ. ಗ್ರಾಮ ಪಂಚಾಯತಿನ ನರೇಗಾ ಹಾಗೂ ಗ್ರಾಮ ಪಂಚಾಯತಿನ ಅನುದಾನದಿಂದ ಮದನಿನಗರ ಅಂಗನವಾಡಿ ಕೇಂದ್ರವನ್ನು ಹೊಸದಾಗಿ ನಿರ್ಮಿಸಲಾಗಿರುತ್ತದೆ. ಇದರಿಂದ ಮಕ್ಕಳಿಗೆ ಅನುಕೂಲವಾಗಿರುತ್ತದೆ. 300 ಗ್ರಾಮ ಪಂಚಾಯತಿನ ಕುತ್ತಾರ್ ಜಂಕ್ಷನ್ನಲ್ಲಿ ಪ್ರದೇಶವು ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿರುತ್ತದೆ. ಆದ್ದರಿಂದ ಗ್ರಾಮ ಪಂಚಾಯತಿನ ಸದಸ್ಯರ ಆಸೆಯಂತೆ ಹೊಸ ಸುಸಜ್ಜಿತ ವಾಣಿಜ್ಯ ಕಟ್ಟಡ ರಚನೆಯಾಗಬೇಕು ಎಂದು ನಿರ್ಣಯಿಸಿದ್ದು, ಅದರಂತೆ ಕುತ್ತಾರ್ ಜಂಕ್ಷನ್ನಲ್ಲಿ ಗ್ರಾಮ ಪಂಚಾಯತ್ ಜಮೀನಿನಲ್ಲಿ ಇದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮುಂದಿನ ದಿನದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರು ನೆರವೇರಿಸಿದ್ದಾರೆ. 300 ಗ್ರಾಮ ಪಂಚಾಯತ್ ಹಾಲ್ ಬೇರೆ ಬೇರೆ ಸ್ವರಪಂದಿರ ತೊಡಕ ಕೊಡ್ತಿತ್ತು ಅಯಲ್ ಮುಂಡಿತ್ತು. ಜಿಲ್ಲಾ ಪಂಚಾಯತ್ ಪಿರಾಕ ಸದಸ್ಯ ಧನಲಕ್ಷ್ಮಿ ಗಟ್ಟಿ ಮುಂಡಿತು. ಗುರು ಪೂರ್ಣಿಮೆ ರಂಡೆ 300 ಗ್ರಾಮ ಪಂಚಾಯತ್ 8 ಸ್ವರಪನಿ ನಡ್ನರು. ದೇಶത്തെ ಕಾಕ್ರೆ ಮಿಲಿಟರಿ ಕೈಲು ರಾಜ್ಯ ಅಲ್ಲೆಂಗ್ ಗ್ರಾಮത്തെ ಕೊಡ್ತೆಂಗ್ ಏನ ಮುಂತಲು ಉಯರ್ಚಾವು ಸಾಧ್ಯ ಉಂಡು ಚೊಲ್ಲುವುದು 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾಟಿ ತಂದು ಐಮ ಚೊಂತು. ಸ್ನೇಹಿತರೆ, ಒಬ್ಬ ದೇಶ ಕಾಯುವ ಯೋಧನಿಗೆ ಒಂದು ಗ್ರಾಮವನ್ನ ಕೊಟ್ರೆ ಅಥವಾ ಒಂದು ರಾಜ್ಯವನ್ನ ಕೊಟ್ರೆ ಯಾವ ರೀತಿ ಸುಭಿಕ್ಷೆಯಾಗಿ ಆ ರಾಜ್ಯವನ್ನ ಆಳ್ಬೋದು ಅಥವಾ ಆ ಗ್ರಾಮವನ್ನ ಆಳ್ಬೋದು, ಅಲ್ಲಿ ವಿಶೇಷವಾದಂಥ ಪ್ರಗತಿಯನ್ನ ಮಾಡಿ ತೋರಿಸ್ಬೋದು ಎಂಬುದನ್ನ ಜ್ವಲಂತ ಉದಾಹರಣೆಯಾಗಿ ಮಾಡಿಕೊಟ್ಟವರು ನಮ್ಮ 300 ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ರವೀಂದ್ರ ರಾಜೀವ ನಾಯ್ಕ್ ಅವರು. ನಾನು ನಮ್ಮ ಒಂದು ಬ್ಯಾಚ್ ಇದೆ, ನಾನು ಇರ್ಬೋದು, ನಮ್ಮ ವಿಲ್ಮಕ್ಕ ಎಲ್ಲ ಇರ್ಬೋದು. ನಾವೆಲ್ಲ ಬರ್ತಾ ಇರಬೇಕಿದ್ರೆ ನಮಗೆ ಆಗ ಪಿ ಡಿ ಒಗಳದ್ದೇ ಇಲ್ಲಿ ಸಮಸ್ಯೆ ಇತ್ತು. ಇಲ್ಲಿ ಹೇಳಬೇಕು ಅಂತ ಈ ವೇದಿಕೆ ಸೂಕ್ತ ಅಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಪ್ರತಿ ಸಲ ಹೇಳ್ತಾ ಇದ್ರು, ಇಲ್ಲಿ ಒಬ್ಬರು ಪಿ ಡಿ ಅವರ ಆತ್ಮಹತ್ಯೆ ಕೂಡ ಆಗಿದೆ, ಅವರ ಆತ್ಮಕ್ಕೆ ಅವರನ್ನು ಕೂಡ ನಾನು ಸ್ಮರಿಸ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಕವನದಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಹಳೆಬೇರು ಹೊಸ ಚಿಗುರು ಸೇರಿದೊಡೆ ಮರ ಸೊಬಗು ಅಂತೇಳಿ.
ಇವತ್ತು ಏನು ಅಧಿಕಾರಿಯ ಚುಕ್ಕಾಣಿಯಲ್ಲಿ ಇಡೀ ಗ್ರಾಮದ ಸರ್ವಸ್ವ ಏಳಿಗೆಗೆ ಈಗಿನ ನಮ್ಮ ಪ್ರೆಸೆಂಟ್ ಇರುವಂತಹ ನಮ್ಮ ಸೈನ್ಯ, ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಂದ ಹಿಡಿದು ಉಪಾಧ್ಯಕ್ಷರಿಂದ ಹಿಡಿದು ಪ್ರತಿ ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಹಿಡಿದಿರುವಂತಹ ಈ ಸೈನ್ಯ ಅಥವಾ ಈ ಒಂದೆಲ್ಲ ಕಾಮಗಾರಿಗಳ ಮೂಲಕ್ಕೆ ಬಹುಶಃ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಮತಿ ರೂಪಾ ಶೆಟ್ಟಿ ಅವರಿರ್ಬೋದು. ವಿಶೇಷವಾಗಿ ನಾನು ಖಂಡಿತವಾಗಿ ಉಲ್ಲೇಖ ಮಾಡಬೇಕು, ಉಪಾಧ್ಯಕ್ಷರಾದಂತಹ ಹರೀಶ್ ಭಂಡಾರ ಬೈಲಾಗಿರ್ಬೋದು ಮತ್ತು ಅವರ ಜೊತೆ ಇರುವಂಥ ಎಲ್ಲ ಸದಸ್ಯರು, ಒಬ್ಬರಿಬ್ಬರ ಹೆಸರು ಹೇಳುವಾಗೆಲ್ಲ. ಯಾಕಂದ್ರೆ ಆ ಅವಧಿಯಲ್ಲಿ ನಾನು ವಿಲ್ಮಕ್ಕ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಲ್ಲಿ ನಮಗೆ ಜನರು ಸೇವೆ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದೆವು. ನಾವು PDO ಅವರ ಹತ್ರ ಯಾವಾಗಲೂ ಹೇಳುವಂಥದ್ದು, ನಮ್ಮ ಅವಧಿ ಮುಗಿಯುವಾಗ ಒಂದಷ್ಟು ಕಾಮಗಾರಿ ಆಗಲಿ ಅಂತೇಳಿ. 2 ವರ್ಷ ನಮ್ಮನ್ನು ಕೊರೋನಾ ನುಂಗಿ ಬಿಟ್ಟಿತ್ತು, ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈಗ ಬಂದಿರುವಂಥ ಜಯರಾಮಣ್ಣ ಹೇಳಿದಾಗೆ ಅಧಿಕಾರ ಯಾವ ಪಕ್ಷಕ್ಕೆ ಬರಲಿ, ಅದು ನಿಸ್ವಾರ್ಥವಾದಂಥ ಸೇವೆಯಲ್ಲಿ ಯಾವಾಗ ತೊಡಗ್ತೇವ ಆಗ ಖಂಡಿತವಾಗಿಯೂ ಗ್ರಾಮದ ಅಭಿವೃದ್ಧಿ ಆಗ್ತದೆ ಎಂಬುದಕ್ಕೆ 2 ಮಾತಿಲ್ಲ ಎಂಬುದನ್ನು ನಮ್ಮ ಈಗಿನ ಅಧ್ಯಕ್ಷರು ಮತ್ತು ಅವರ ಇಡೀ ತಂಡ ನಮಗೆ ತೋರಿಸಿಕೊಟ್ಟಿದೆ. ಗ್ರಾಮ ಪಂಚಾಯತ್ ಜಂಡ ಮತದಾನ ಮುಪ್ಪ ರಾಜೇಶ್ವರಿ, ಅಭಿವೃದ್ಧಿ ಅಧಿಕಾರಿ ರಾಜೀವ ನಾಯಕ್, ಪಿರಾಕ್ರೆ ಶಾಸಕರ ಜಯರಾಮ್ ಶೆಟ್ಟಿ, ಶಕುಂತಲಾ ಶೆಟ್ಟಿ, SSC DCC ಬ್ಯಾಂಕ್ ನಿರ್ದೇಶಕ ಸದಾಶಿವ ಉಳ್ಳಾಲ ತಾಲೂಕು ಪಂಚಾಯತ್ ಸುರುತಿ ಅಧಿಕಾರಿ ನಾಗರಾಜ್, ಕರ್ನಾಟಕ ಪ್ರಾಂತ ರೈತ ಸಂಘತೆ ಜಿಲ್ಲೆರೆ ತಲೆಮುಪ್ಪ ಕೃಷ್ಣಪ್ಪ ಸಾಲಿಯಾನ್, ಚರ್ಚಿರೆ ಪಾದ್ರಿ ಜಯಪ್ರಕಾಶ್, ತಾಲೂಕು ಪಂಚಾಯತ್ ಪಿರಾಕ್ರೆ ಸದಸ್ಯ ಆಲ್ಮೇಡಾ ವಿಲ್ಮಾ ಡಿಸೋಜಾ, ಲೈಬ್ರರಿ ಸುರೂತಿ ಅಧಿಕಾರಿ ಮಮತಾ ರೈ, ಸಾಮಾಜಿಕ ಕಾರ್ಯಕರ್ತ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಮೇಲ್ತೆನಲಿನ್ನರ್, ಅಂಗನವಾಡಿ ಟೀಚರ್ ಸುನೀತಾ ಗಟ್ಟಿ ಬಿಂದರ್ಗ್ ಮರ್ಹಬ ಚೊಂತು, ಸದಸ್ಯ ಮಹಾಬಲ ದೆಪ್ಪಿಲಿ ಮರ್ನಾನಿ ಚೊಂತು, ಹಳೆಕೋಟೆ ಸ್ಕೂಲ್ಲೆ ಬೆಲೆ ಮಾಸ್ಟರ್ KMK ಮಂಜಾನಡಿ ಲೆಸ್ನರ ಬಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ್ ಅಚ್ಚೇರಿ ಆಯ್ತು ಬಂಡೆ ವಾರ್ತೆ ಇದೇ ನೇರತ್ತು ನಿಂಗಲ ಮುನ್ನಲ್ ಬಂಡ ಅತ್ತ ನೋಕಿ ಹೊಂಟಿಕ್ಕರು ನಂಗಲಿ ನಿಂಗಲಿ ಪಿಸತಿ ಚಾನಲ್ ಪೋಸಕೊರಲ್.